ಮಾತಾಜಿ? ಕಳ್ಸೋಣ, ಗ್ರೂಪಲ್ಲಿ ಕಳಿಸ್ತೇನೆ ನಾನು. ಯಾರಿಗೆ ಮಾಡ್ಬೇಕು ನಾನು? ಮಾತಾಜಿ ಯಾರಿಗೆ ನಾನು ಹೋಸ್ಟ್ ಮಾಡ್ಬೇಕು? ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಯಾರು ಗೊತ್ತಾಗ್ಲಿಲ್ಲ ನನಗೆ. ಹರೇ ಕೃಷ್ಣ. ಗಾಯತ್ರಿ ದೇವಿ ಮಾತಾಡಿ. ಮಾಡಿದ್ದೇನೆ. ಮಾತಾಜಿ ನೀವು ನೆಕ್ಸ್ಟ್ ಯಾವ್ದು ತಗೋತೀರಾ ಮಾತಾಜಿ ಕ್ಲಾಸ್ನ? ನಮಿತಾ ಮಾತಾಜಿ? ನನಗೆ ಗೊತ್ತಿಲ್ಲ ಮಾತಾಜಿ. ಕೃಷ್ಣ ಏನು ಹೇಳ್ತಾನೋ ಅದನ್ನ ಮಾಡ್ತೀನಿ. ಇಷ್ಟ ದಿನ ಚೆನ್ನಾಗಿ ತಗೊಂಡ್ರಿ ಮಾತಾಜಿ. ಶ್ಲೋಕಗಳನ್ನೆಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀರಾ. ಹಂಗೆಲ್ಲ ಥ್ಯಾಂಕ್ ಯು. ಕೇಳ್ಬೇಡಿ, ಇದ್ ಮಾಡ್ಬೇಡಿ. ಅವ್ರು ಯಾವ್ದು ಕೊಡ್ತಾರ ತಗೋತೀವಿ ಅಂತ ಪಾಪ ಹೇಳಿದ್ರು. ಅವ್ರನ್ನ ಹಿಂಸೆ ಮಾಡಿ ಕೇಳ್ತೀರ, ಅವ್ರು ಏನ್ ಮಾಡ್ತಾರೆ ಪಾಪ. ಚೆನ್ನಾಗ್ ಮಾಡಿದ್ರು ಖುಷಿ ಪಡಿ ಅಷ್ಟೇ. ನೆಕ್ಸ್ಟ್ ಅವರೇ ತಗೊಂಡ್ರೆ ನಿಮ್ಮ ಅದೃಷ್ಟ. ನೆಕ್ಸ್ಟ್ ಕ್ಲಾಸ್ಗೆ ಸಮಯ ತುಂಬಾ ಆತರ ಅಲ್ಲ, ನಾ ಕೇಳಿದ ಆತರ ಅಲ್ಲ ಮಾತಾಜಿ. ಅಂದ್ರೆ ಬೇರೆ ಯಾವ್ದಾದ್ರು ಕ್ಲಾಸ್ ತಗೋತಾರನ ಅಂತ ಕೇಳಿದೆ. ಶ್ಲೋಕ ಕ್ಲಾಸ್ ಅಲ್ಲ ಮಾತಾಜಿ ನಾ ಕೇಳಿರೋದು. ಹೌದೌದು, ಅವ್ರು ಚೆನ್ನಾಗಿ ಹೇಳಿದ್ರು, ಅದಕ್ಕೆ ಹೇಳಿದೆ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಸಮಯ ಕೊಡೋಣ ಮತ್ತೆ. ಬೇರೆ ತರಗೆ ತುಂಬಾ ಸಮಯ ತಗೊಂಡೆ ನಾನು ಇವತ್ತು. ಗಾಯತ್ರಿ ದೇವಿ ಮತ್ತೆ ತುಂಬಾ ಕ್ಷಮಿಸಿ ನನ್ನನ್ನ. ಇವತ್ತು ಕೊನೆಯ ತರಗತಿ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ನಂಗೆ ಸ್ಕ್ರೀನ್ ಶೇರ್ ಮಾಡಕ್ ಆಗ್ತಾ ಇಲ್ವಲ್ಲ? ನಿಮ್ಗೆ ಹೋಸ್ಟ್ ಮಾಡಿದೀನಲ್ಲ ಮಾತಾಜಿ ನಾನು. ಇದೆ ಅಲ್ಲ, ಇದೆ ಶೇರ್ ಅಂತ ಬರುತ್ತೆ. ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗದಿದ್ರೆ ಓದಿಕೊಂಡೇ ಹೋಗಿ. ಹಾ, ಆಗ್ತಾ ಇದೆ. ಆಲ್ರೆಡಿ 11-14 minutes ಆಯ್ತು. ಹೌದು ಹೌದು. ಒಂದೇ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಸ್ವಾಗತ, ಸುಸ್ವಾಗತ. ಮಾತಾಜಿ ಮಂಗಳಾಚರಣೆ ಮಾಡಿಬಿಟ್ಟು ಶುರು ಮಾಡ್ತೀನಿ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಸ್ವಾಗತ, ಸುಸ್ವಾಗತ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಚೈತನ್ಯ ಜಯ ನಿತ್ಯಾನಂದ. ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತರಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತರಂದ. ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹಾ ಮಾತಾಜಿ. ಹಾ, ಹರೇ ಕೃಷ್ಣ. ಸೊ ಚೈತನ್ಯ ಮಹಾಪ್ರಭುಗಳ ಈ ಒಂದು ದಿವ್ಯವಾದಂತಹ ವಾಣಿಯನ್ನ ಕೇಳೋದಿಕ್ಕೆ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ನಾವು ಎಲ್ಲ ಉಪಯೋಗಿಸ್ಕೊಳ್ಳೋಣಂತೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
नमो ओं विष्णुपदाय कृष्णपृष्ठाय भूतले श्रीमते भक्तिवेदांत स्वामिन् इति नामिने। नमस्ते सरस्वते देवी गौरवाणी प्रचारिणे निर्विशेष शून्यवादी पाश्चात्यादेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ್ ಕಿ ಜೈ। ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತವೃಂದರಿಗೂ ಜೈ। ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ। ನಿನ್ನೆಯವರೆಗೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ರೂಪ ಗೋಸ್ವಾಮಿಗಳ ಮತ್ತೆ ಸನಾತನ ಗೋಸ್ವಾಮಿಗಳನ್ನ ಭೇಟಿಯಾಗಿರ್ತಾರೆ. ಅದಾದ್ಮೇಲೆ ಅವರು ರಾಮಕಿಯಲ್ಲಿ ಕಡೆ ಹೊರಡ್ತಾರೆ. ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ತಮ್ಮ ಮನೆಗಳಿಗೆ ಹೊರಡ್ತಾರೆ. ಸೊ ಮುಂದೆ ಏನಾಯ್ತು ಅನ್ನೋದನ್ನ ಇವತ್ತು 19ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಲ ರೂಪ ಗೋಸ್ವಾಮಿಗೆ ಉಪದೇಶಿಸುತ್ತಾ ಅಂತ ಏನು ಉಪದೇಶವನ್ನ ಕೊಡ್ತಾರೆ. ರೂಪ ಗೋಸ್ವಾಮಿಗಳು ಮತ್ತೆ ಸನಾತನ ಗೋಸ್ವಾಮಿಗಳು ತುಂಬಾ ವಿದ್ವಾಂಸರಾಗಿರುವಂತಹವರು. ಹಾಗಾಗಿ ಅವರನ್ನ ಒಂದು ನವಾಬ್ ಹುಸೇನ್ನಿಂದ ಬಿಡುಗಡೆಯನ್ನ ಮಾಡಿ ಅವರಿಗೆ ಭಗವಂತ ಉಪದೇಶಗಳನ್ನ ಕೊಟ್ಟಿರುವಂಥದ್ದು. ಆ ಉಪದೇಶಗಳನ್ನ ನಾವು ನೇರವಾಗಿ ತಿಳಿಯೋದಿಕ್ಕೆ ಸಾಧ್ಯ ಆಗಿರೋದು ರೂಪ ಗೋಸ್ವಾಮಿಗಳು ಭಕ್ತಿರಸಾಮೃತ ಸಿಂಧುವಿನಲ್ಲಿ ನಮಗೆ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಗೆ ತಿಳಿಸಿರುವಂಥದ್ದು. ಮತ್ತೆ ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿಗಳು ಸಹ ಚೈತನ್ಯ ಚೈತಾಮೃತದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಕಾರಣವಾಯಿತು ನಮಗೆ ಇವೆಲ್ಲ ಸಿಗೋದಿಕ್ಕೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಶ್ಲೋಕ 3. ರಾಮಕೇಲಿ ಗ್ರಾಮದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾದ ನಂತರ ಸಹೋದರರಾದ ರೂಪ ಮತ್ತು ಸನಾತನರು ತಮ್ಮ ಮನೆಗೆ ಮರಳಿದರು. ಇಬ್ಬರು ಸಹೋದರರು ತಮ್ಮ ಭೌತಿಕ ಚಟುವಟಿಕೆಗಳನ್ನು ತ್ಯಜಿಸಲು ಒಂದು ಮಾರ್ಗವನ್ನು ಕಂಡುಕೊಂಡರು. ಇದಕ್ಕಾಗಿ ಅವರು ಇಬ್ಬರು ಬ್ರಾಹ್ಮಣರನ್ನು ನೇಮಿಸಿ ಅವರನ್ನು ದೊಡ್ಡ ಮೊತ್ತದ ಹಣವನ್ನು ನೀಡಿದರು. ಬ್ರಾಹ್ಮಣರು ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸಿದರು ಮತ್ತು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿದರು. ಇದರಿಂದಾಗಿ ಇಬ್ಬರು ಸಹೋದರರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಲ್ಲಿ ಶೀಘ್ರದಲ್ಲೇ ಆಶ್ರಯ ಪಡೆಯುತ್ತಾರೆ. ಅಂದ್ರೆ ಭಗವಂತನನ್ನ ಅವರು ಭೇಟಿಯಾದ ನಂತರ ಅವರಿಗೆ ಆ ಒಂದು ಭೌತಿಕವಾದಂತಹ ಕೆಲಸದ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಮುಂಚೆಯಿಂದ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಬಲವಂತವಾಗಿ ಅವರ ಒಂದು ಆಸ್ಥಾನದಲ್ಲಿ ಇದ್ದು, ಆ ನವಾಬನ ಆಸ್ಥಾನದಲ್ಲಿ ಇದ್ದು ಅವರು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ 100% ಕೆಲಸ ಮಾಡ್ತಾ ಇದ್ರು. ಯಾಕೆಂದ್ರೆ ತುಂಬಾ ವಿದ್ವಾಂಸರು ಇಬ್ರುನು. ಒಬ್ರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಒಬ್ರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಹಾಗಾಗಿ ಅವರ ಒಂದು ಜವಾಬ್ದಾರಿಯು ಅಷ್ಟು ಪರಿಪೂರ್ಣವಾಗಿತ್ತು ಮತ್ತೆ ಅಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಅದರಿಂದ ನವಾಬನೂ ಸಹ ತುಂಬಾ ಸಂತೋಷಗೊಂಡಿದ್ದ. ಆದ್ರೂ ಸಹ ಭಗವಂತನನ್ನ ಕಾಣಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು ಅನ್ನುವಂತಹ ಪ್ರಬಲವಾದಂತಹ ಆಸೆಯಿಂದ ಅವರಿಬ್ಬರು ಒಂದು ಈಗ ಭಗವಂತನನ್ನ ನೋಡಿದ್ರು. ಆ ಒಂದು ಭೇಟಿಯನ್ನ ಆದ್ಮೇಲೆ ಅವರಿಗೆ ಆ ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಹಾಗಾಗಿ ರಾಜೀನಾಮೆ, ರೂಪ ಗೋಸ್ವಾಮಿಗಳು ರಾಜೀನಾಮೆಯನ್ನು ಕೊಡ್ತಾರೆ. ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿ ಅವರಿಗೆ ದೊಡ್ಡದಾದಂತಹ ಮೊತ್ತವನ್ನ ಅವರಿಗೆ ಕೊಡ್ತಾರೆ. ಅಂದ್ರೆ ಈಗ ಹೇಗೆ ನಮ್ಗೆ ಒಂದು ನಮ್ಮ ಒಂದು ವರ್ಕಿಂಗ್ ಇದು ಮುಗಿದಾಗ ನಮ್ಗೆಲ್ಲ ಹೇಗೆ PF ಅಂತ ಬರುತ್ತೋ ಆ ರೀತಿಯಾಗಿ ಧೋಣಿಯ ತುಂಬಾ ಚಿನ್ನದ ನಾಣ್ಯಗಳನ್ನ ಕೊಟ್ಟಿರ್ತಾರೆ ರೂಪ ಗೋಸ್ವಾಮಿಗಳಿಗೆ. ಇನ್ನು ಸನಾತನ ಗೋಸ್ವಾಮಿಯನ್ನ ಅವ್ರು ಕಳಿಸೋದಿಲ್ಲ. ಯಾಕೆ ಅಂತಂದ್ರೆ ಇಬ್ಬರನ್ನು ಕಳಿಸೋದಿಕ್ಕೆ ಅವರು ಇಷ್ಟಪಡೋದಿಲ್ಲ. ಆದ್ರೂ ಸಹ ರೂಪ ಗೋಸ್ವಾಮಿಗಳು ಒಂದು ಆಸ್ಥಾನದಿಂದ ಬಂದ ಮೇಲೆ ತಮ್ಮಲ್ಲಿ ಬಂದಂತಹ ಹಣವನ್ನ ಯಾವ ರೀತಿಯಾಗಿ ಅವರು ಖರ್ಚು ಮಾಡಿದ್ರು ಅಂತಂದ್ರೆ 50%
ವೈಷ್ಣವರಿಗೆ, ಬ್ರಾಹ್ಮಣರಿಗೆ ದಾನವನ್ನ ಮಾಡ್ತಾರೆ. ಇನ್ನು 25% ತಮ್ಮ ಸಂಬಂಧಿಕರಿಗೆ, ಬಂಧು ಬಾಂಧವರಿಗೆ ಕೊಡ್ತಾರೆ. ಮತ್ತೆ 25% ತಮ್ಮ ಒಂದು ಸುರಕ್ಷತೆಗಾಗಿ ಇಟ್ಕೊಂಡಿರ್ತಾರೆ. ಇದು ಎಲ್ಲರೂ ಸಹ ಭೌತಿಕದಲ್ಲಿ ಯಾರು ಕೆಲಸವನ್ನ ಮಾಡ್ತಾ ಇದ್ದಾರೋ, ಹಣ ಸಂಪಾದನೆಗಾಗಿ 24 ಗಂಟೆ ಅದರಲ್ಲೇ ಮುಳುಗಿರುವಂತಹವರು ಸಹ ಇದನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿರುವಂಥದ್ದು. ಯಾಕೆ ಅಂತಂದ್ರೆ, ನಾವು ಏನನ್ನೇ ಗಳಿಸ್ತಾ ಇದ್ರು ಅದೆಲ್ಲ ಭಗವಂತನದು, ನಮ್ಮದು ಅನ್ನೋದು ಈ ಒಂದು ಭೌತಿಕ ಜಗತ್ತಿನಲ್ಲಿ ಏನು ಇಲ್ಲದೆ ಇರುವಂಥದ್ದು. ಹಾಗಾಗಿ ನಾವು ಅದನ್ನ ಭಗವಂತನಿಗಾಗಿ ಹೆಚ್ಚಾಗಿ ನಾವು ಉಪಯೋಗಿಸ್ಬೇಕಾಗತ್ತೆ. ಮತ್ತೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಇಟ್ಕೋಬೇಕು ಅನ್ನೋದನ್ನ ಇಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಉಲ್ಟಾ ಆಗೋಗ್ಬಿಟ್ಟಿದೆ. ಎಲ್ಲರೂ ತಮಗೇ ಬೇಕಾಗಿರುವಂಥದ್ದು, ಭಗವಂತನಿಗೆ ಅಂದ್ರೆ ಕೊಡೋದಿಕ್ಕೆ ಯಾರು ರೆಡಿನೇ ಇಲ್ಲ, ಆ ರೀತಿ ಆಗಿದೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅವರು ತಮ್ಮ ಒಂದು ಹಣವನ್ನ, ಅಷ್ಟೊಂದು ಬಂದಂತ ಹಣವನ್ನ ಅವರು ಈ ರೀತಿಯಾಗಿ 50%, 25%, 25% ಆ ರೀತಿಯಾಗಿ ಕೊಟ್ಟು, ಅದರಲ್ಲೂ ಸಹ ಸನಾತನ ಗೋಸ್ವಾಮಿ ಬಂದಿರಲ್ಲ, ಹಾಗಾಗಿ ಇನ್ನು 10,000 ನಾಣ್ಯಗಳನ್ನ ಒಬ್ಬ ಬ್ರಾಹ್ಮಣರಿಗೆ ಕೊಟ್ಟು, ಇರ್ಲಿ ಅದು ಒಂದ್ ಸ್ವಲ್ಪ ಸೆಕ್ಯೂರಿಟಿ ತರ ಅಂತ ಹೇಳಿ ಅದನ್ನ ಕೊಟ್ಟು ಇಟ್ಟಿರ್ತಾರೆ. ಸೊ ಹೀಗೆ ಎಲ್ಲವನ್ನೂ ಸೇಫ್ ಗಾರ್ಡ್ ಮಾಡುವಂಥದ್ದು. ಯಾಕೆಂದ್ರೆ ರೂಪ ಗೋಸ್ವಾಮಿಗಳು ಅಷ್ಟು ಪಾಂಡಿತ್ಯವನ್ನ ಪಡೆದಿರ್ತಾರೆ. ಎಕನಾಮಿಕ್ಸ್ ಅಲ್ಲಿ ಅವರು ತುಂಬಾ ಪಾಂಡಿತ್ಯವನ್ನ ಪಡೆದಿರ್ತಾರೆ. ಹಾಗಾಗಿ ಅವರಿಗೆ ಗೊತ್ತು ಯಾವ ರೀತಿಯಾಗಿ ನವಾಬನ ಒಂದು ಮನಸ್ಸಿನ ಸ್ಥಿತಿ ಹೇಗೆ ಅಂತಂದ್ರೆ, ಇವರಿಬ್ಬರಿಂದನೇ ಆ ಒಂದು ರಾಜ್ಯವು ಸಹ ಚೆನ್ನಾಗಿ ನಡೀತಾ ಇದ್ದಿದ್ದು. ಸೊ ಹಾಗಾಗಿ ಅವರನ್ನ ಕಳ್ಸೋದಿಕ್ಕೆ ಅವ್ರಿಗೆ ಇಷ್ಟನೇ ಇರ್ಲಿಲ್ಲ. ಆದ್ರೆ ಹೇಗೋ ರೂಪ ಗೋಸ್ವಾಮಿಗಳು ಬಂದ್ಬಿಡ್ತಾರೆ. ಸೊ ಬಂದಾಗ ಅವ್ರು ಏನ್ ಮಾಡ್ತಾರೆ, ಹೀಗೆ ಅವರು ಆ ಒಂದು ಹಣವನ್ನ ಇದನ್ನ ಮಾಡ್ತಾರೆ. ಅವರಿಗೆ ಈಗ ಯಾವ್ದ್ರಲ್ಲೂ ವ್ಯಾಮೋಹ ಇಲ್ಲ. ಈಗ ಅವರು ಚೈತನ್ಯ ಮಹಾಪ್ರಭುಗಳನ್ನ ಎಲ್ಲಿದ್ದಾರೆ, ಅವರನ್ನ ಮತ್ತೆ ಹೇಗೆ ಭೇಟಿ ಆಗೋದು ಅದನ್ನ ಅವರು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಜನರನ್ನ ಜಗನ್ನಾಥಪುರಿಗೆ ಕಳಿಸ್ತಾರೆ. ಜಗನ್ನಾಥಪುರಿಗೆ ಕಳಿಸಿ ಅಲ್ಲಿ ಎಲ್ಲಿದ್ದಾರೆ ಅನ್ನೋದನ್ನ ತಿಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದಾದ್ಮೇಲೆ ಆ ಒಂದು ವ್ಯವಸ್ಥೆಯ ನಂತರ ಅವರಿಗೆ ಗೊತ್ತಾಗತ್ತೆ ಅವರು ಹಿಂದಿರುಗ್ತಾ ಇದ್ದಾರೆ ಅಂತ. ಸೊ ಸನಾತನ ಗೋಸ್ವಾಮಿಗಳು ಒಂದು ಗೌಡ ದೇಶದಲ್ಲೇ ಇದ್ದಾಗ ನವಾಬ ತುಂಬಾ ಸಂತೋಷ ಪಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಅವರ ಕೆಲಸವನ್ನ ಸರಿಯಾಗಿ ಮಾಡಿರ್ತಾರೆ. ಸೊ ಹಾಗಾಗಿ ಈಗ ಸನಾತನ ಗೋಸ್ವಾಮಿಗಳು ಅಲ್ಲಿಂದ ಬಿಡುಗಡೆಯನ್ನು ಪಡಬೇಕು. ಹೇಗೆ ಅಂದ್ರೆ, ನವಾಬನಿಗೆ ಕೋಪ ಬರೋ ರೀತಿಯಲ್ಲಿ ಏನಾದ್ರೂ ಕೆಲಸ ಮಾಡಬೇಕು, ಆವಾಗ ನನ್ನನ್ನ ಅವರಾಗವರೇ ಅಲ್ಲಿಂದ ಕರಳಿಸ್ತಾರೆ ಅನ್ನೋ ಒಂದು ನೆವವನ್ನ ಹಾಕೊಳ್ತಾರೆ. ಹಾಕೊಂಡು ಅವ್ರು ಏನ್ ಮಾಡ್ತಾರೆ, ಅನಾರೋಗ್ಯದ ಒಂದು ನೆವವನ್ನ ಹೇಳ್ಬಿಟ್ಟು ನನಗೆ ಬರಕ್ಕಾಗಲ್ಲ, ಹುಷಾರಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಹೋಗೋದಿಲ್ಲ, ಒಂದು ಸುಮಾರು ದಿವಸಗಳ ಕಾಲ ಹೋಗೋದಿಲ್ಲ. ಆದ್ರೆ ಅಲ್ಲಿ ಅಂತಹ ದಿನಗಳಲ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ಸನಾತನ ಗೋಸ್ವಾಮಿಗಳು ಬ್ರಾಹ್ಮಣರನ್ನ ಕರೆದು ಅವರು ಶ್ರೀಮದ್ ಭಾಗವತದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಸೊ ಹೀಗೆ ಯಾಕೆ ಅಂತಂದ್ರೆ, ಅವರು ಈಗ ಆಲ್ಮೋಸ್ಟ್ ಚೈತನ್ಯ ಮಹಾಪ್ರಭುಗಳಲ್ಲಿ ಪೂರ್ಣವಾಗಿ ಅವ್ರಿಗೆ ಇನ್ವಾಲ್ವ್ ಆಗೋಗ್ಬಿಟ್ಟಿದ್ದಾರೆ. ಅವರಿಗೆ ಅವರ ಒಂದು ಫಾಲೋ ಮಾಡಬೇಕು ಅನ್ನೋ ಒಂದು ಪ್ರಬಲವಾದಂಥ ಇಚ್ಛೆ ಬಂದ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಬೇರೆ ಯಾವುದರಲ್ಲೂ ಇಚ್ಛೆ ಇಲ್ಲ. ಹಾಗಾಗಿ ಅವರು ಅದನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲೇನಾಗತ್ತೆ, ನವಾಬನಿಗೆ ಗೊತ್ತಾಗತ್ತೆ. ಸೊ ನವಾಬನಿಗೆ ಗೊತ್ತಾಗಿ ಈ ಒಂದು ಅಧ್ಯಯನ ಏನು ಅವ್ರು ಮಾಡ್ತಾ ಇರ್ತಾರೋ ಆವಾಗ ನವಾಬ ಬಂದ್ಬಿಡ್ತಾನೆ. ಬಂದು ನೋಡಿದಾಗ ಅಲ್ಲಿ ಅಷ್ಟೊಂದು ಜನ ಬ್ರಾಹ್ಮಣರ ಮಧ್ಯೆ ಅವರು ಕಾಣಿಸ್ಕೊಂಡಿದ್ದನ್ನು ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಈಗ ನಿನ್ನ ಅಣ್ಣ ಆದಂಥವನು ಹೊಟ್ಟೋದ ಅಂದ್ರೆ ನನಗೆ ಒಂದು ಲಾಸ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟ ಅಂತ. ಅಂದ್ರೆ ಒಳ್ಳೆಯ ಕೆಲಸಗಾರ, ಒಳ್ಳೆಯ ಒಂದು ಆಡಳಿತ ವ್ಯವಸ್ಥೆಯನ್ನ ಮಾಡಿದಂತಹವನು ಬಿಟ್ಟೋದಾಗ ಯಾರಿಗಾದ್ರೂ ತೊಂದರೆ ಆಗುವಂಥದ್ದೇ. ಈಗ ನೀನು ಸಹ ಈ ಒಂದು ನೆವವನ್ನ ಹಾಕಿದೀಯಾ ಅಂದ್ಬಿಟ್ಟು ಅವರು ಅವನಿಗೆ ಕೋಪ ಮಾಡ್ಕೊಳ್ತಾರೆ. ಕೋಪ ಮಾಡ್ಕೊಂಡಾಗ ಅವ್ರು ಹೇಳ್ತಾರೆ, ನೀವು ನನಗೆ ಏನ್ ಮಾಡಿದ್ರು ನನಗೆ ಈಗ ಆ ಒಂದು ಸರ್ಕಾರಿ ಕೆಲಸದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ವ್ಯಾಮೋಹ ಇಲ್ಲ, ನಾನು ಬಡೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಇನ್ನೂ ಕೋಪ ಬರುತ್ತೆ. ಸೊ ಈಗ ಒಬ್ಬರಿಂದ ಇನ್ನೊಬ್ರು ಈ ರೀತಿಯಾಗಿ ಮಾಡ್ತಾ ಇದ್ದೀರಲ್ವಾ, ನನ್ನ ಆಡಳಿತವನ್ನೇ ಅಸ್ತವ್ಯಸ್ತ ಮಾಡ್ತಾ ಇದ್ದೀರಾ ನೀವು ಇಬ್ರು ಸೇರಿ ಅಂತ ಅವರು ಕೋಪವಾಗಿ ಮಾತಾಡ್ತಾರೆ. ಆವಾಗೇನು, ಒಬ್ಬ ಲೂಟಿ ಮಾಡಿ ಹೋದ, ನೀನು ಈ ರೀತಿಯಾಗಿ ಅನ್ಯಾಯನ ಮಾಡ್ತಾ ಇದೀಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ
ನಾನು ಅನೇಕ ಜೀವಿಗಳನ್ನು ಕೊಲ್ಲುವ ಮೂಲಕ ನಿಮ್ಮ ಅಣ್ಣ ಇಡೀ ಬಂಗಾಳವನ್ನು ನಾಶ ಮಾಡಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ನವಾಬನ ಆದಂಥವನಿಗೆ ಅವನಿಗೆ ರಾಡಾಳಿತದಲ್ಲಿ ಸರಿಯಾಗಿರ್ಬೇಕು ಅನ್ನೋದೇ ಅವರ ಒಂದು ಇದು. ಆದ್ರೆ ಸನಾತನ ಗೋಸ್ವಾಮಿ ಏನ್ ಹೇಳ್ತಾರೆ, ನೀವು ಬಂಗಾಳದ ಸರ್ವೋಚ್ಚ ಆಡಳಿತಗಾರ ಮತ್ತು ಪೂರ್ಣವಾಗಿ ಸ್ವತಂತ್ರರು. ಯಾರಾದರೂ ತಪ್ಪು ಮಾಡಿದಾಗ ನೀವು ಅವರಿಗೆ ತಕ್ಕವಾದಂತಹ ಶಿಕ್ಷೆ ನೀಡಿದ್ದೀರಿ ಅಂತ ಹೇಳ್ಬಿಡ್ತಾರೆ. ಸೊ ಆವಾಗ ಏನಾಗತ್ತೆ, ನವಾಬನಿಗೆ ಇಂಡೈರೆಕ್ಟ್ ಆಗಿ ಅದು ಹರ್ಟ್ ಆಗತ್ತೆ. ಅಂದ್ರೆ ಈಗ ಅವರು ಹುಷಾರಿಲ್ಲ ಅಂತ ಹೇಳಿದ್ದಾರೆ, ಇಲ್ಲಿದ್ದಾರೆ, ಆದ್ರೂ ಅವರು ಹೋಗಿಲ್ಲ, ಅಲ್ಲಿ ಕುತ್ಕೊಂಡು ಅವರು ತಮಗೆ ಬೇಕಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೋಪ ಬಂದು ಅವರು ಹೊಟ್ಟೋಗ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಅವರನ್ನ ಬಂಧಿಸ್ಬಿಡ್ತಾರೆ. ಸನಾತನ ಗೋಸ್ವಾಮಿಯನ್ನ ಬಂಧಿಸ್ಬಿಡ್ತಾರೆ. ಸೊ ಬಂಧನೆಯನ್ನ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಿಂದ ವೃಂದಾವನಕ್ಕೆ ಹೊರಟಿರ್ತಾರೆ. ಸೊ ಭಗವಂತ ನಿರ್ಗಮನದ ಬಗ್ಗೆ ವಿಚಾರಿಸಲು ಜಗನ್ನಾಥಪುರಿಗೆ ಹೋದ ಇಬ್ಬರು ವ್ಯಕ್ತಿಗಳು ಕಳಿಸಿರ್ತಾರಲ್ವ, ರೂಪ ಗೋಸ್ವಾಮಿ, ಅವರು ಬಂದು ಹೇಳ್ತಾರೆ ಹಿಂಗೆ ವೃಂದಾವನಕ್ಕೆ ಹೊರಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಅಂತ. ಸೊ ಇದನ್ನ ತಿಳಿದಂತಹ ರೂಪ ಗೋಸ್ವಾಮಿ ಏನ್ ಮಾಡ್ತಾರೆ, ಪತ್ರ ಬರೆದ್ಬಿಟ್ಟು ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಪತ್ರ ಬರೀತಾರೆ. ಹೀಗೆ ವೃಂದಾವನಕ್ಕೆ ಹೋಗ್ತಾ ಇದ್ದಾರಂತೆ, ನಾನು ನೋಡೋದಿಕ್ಕೆ ನಾಳೆ ಹೋಗ್ತಾ ಇದ್ದೀನಿ, ನೀನು ಹೇಗಾದ್ರೂ ಮಾಡಿ ಬಾ, ನಮ್ಮನ್ನ ಭೇಟಿ ಮಾಡು ಅಂತ ಹೇಳಿ ಪತ್ರ ಬರೆದು ಅವರಿಗೆ ಹೇಗೋ ತಲುಪಿಸ್ತಾರೆ. ಸೊ ಈಗ ರೂಪ ಗೋಸ್ವಾಮಿಗಳು ಈಗ ಅವರು ಸ್ವತಂತ್ರ ಆಗೋಗ್ಬಿಟ್ಟಿದ್ದಾರೆ. ಆದ್ರೆ ಸನಾತನ ಗೋಸ್ವಾಮಿಗಳನ್ನ ನವಾಬ ಬಂಧನೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಹೇಗೆ ಈಗ ಅವರ ಆಚೆ ಬರೋದು ಅಂದಾಗ ರೂಪ ಗೋಸ್ವಾಮಿಗಳೇ ಅದಕ್ಕೆ ಒಂದು ಸಲಹೆಯನ್ನು ಕೊಡ್ತಾರೆ. ಏನು ಅಂತಂದ್ರೆ, ಅವರು 10,000 ನಾಣ್ಯಗಳನ್ನ ಕೊಟ್ಟಿರ್ತಾರಲ್ವಾ, ಆ ನಾಣ್ಯಗಳನ್ನ ಕೊಟ್ಬಿಟ್ಟು ಹೇಗಾದ್ರೂ ಆ ಒಂದು ಜೈಲಿನಿಂದ ಪಾರಾಗಿ ಬಾ ನೀನು ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಸೊ ಹೀಗೆ ರೂಪ ಗೋಸ್ವಾಮಿಗಳು ಎಷ್ಟು ಕಾತರರಾಗಿರ್ತಾರೆ ಭಗವಂತನನ್ನ ನೋಡೋದಿಕ್ಕೆ ಅಂತಂದ್ರೆ, ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ರೂಪ ಗೋಸ್ವಾಮಿ ತಮ್ಮನ್ನು ಒಬ್ಬ ಮಹಾನ್ ಭಕ್ತನಾಗಿದ್ದನು. ಅವನು ನಿಜವಾದ ಹೆಸರು ವಲ್ಲಭ ಎಂದಾಗಿತ್ತು, ಆದರೆ ಅವರಿಗೆ ಅನುಪಮ ಮಲ್ಲಿಕಾ ಎಂಬ ಹೆಸರಿಸಲಾಯಿತು. ರೂಪ ಗೋಸ್ವಾಮಿ ಮತ್ತು ಅನುಪಮ ಮಲ್ಲಿಕಾ ಪ್ರಯಾಗಕ್ಕೆ ಹೋದರು. ಅನುಪಮ ಮಲ್ಲಿಕಾ ಅಂದ್ರೆ ಅವ್ರ ತಮ್ಮ ಅವರು. ಸೊ ಆ ತಮ್ಮ ಮತ್ತೆ ಅಣ್ಣ ತಮ್ಮ ಇವರು 3 ಜನ ಅಣ್ಣ ತಮ್ಮಂದ್ರು. ಅದರಲ್ಲಿ ಅನುಪಮ ಮಲ್ಲಿಕಾ ಮತ್ತೆ ರೂಪ ಗೋಸ್ವಾಮಿ ಈಗ ಅವರು ಪ್ರಯಾಗಕ್ಕೆ ಹೊರಡ್ತಾರೆ ಚೈತನ್ಯ ಮಹಾಪ್ರಭುಗಳನ್ನ ನೋಡೋದಿಕ್ಕೆ. ಅಲ್ಲಿದ್ದಾರೆ ಅನ್ನೋ ಒಂದು ಸುದ್ದಿ ಸಿಗತ್ತೆ ಅವರಿಗೆ. ಸೊ ಹಾಗಾಗಿ ಮೊದಲು ಪ್ರಯಾಗದಲ್ಲಿ ಭೇಟಿ ಮಾಡಬಹುದು ಅಂತ ಹೋಗ್ತಾರೆ. ಅಲ್ಲಿಂದ ಏನಾಗತ್ತೆ ಅನ್ನೋದನ್ನ ನಾನು ಓದ್ತಾ ಹೋಗ್ತೀನಿ. ಪ್ರಯಾಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಿಂದು ಮಾಧವ ದೇವಾಲಯನ್ನು ನೋಡಲು ಹೋದರು ಮತ್ತು ಅವರನ್ನು ಭೇಟಿಯಾಗಲು ಲಕ್ಷಾಂತರ ಜನರು ಅವರನ್ನು ಹಿಂಬಾಲಿಸಿದರು. ಭಗವಂತ ಚೈತನ್ಯ ಮಹಾಪ್ರಭುಗಳಾಗಿ ಭಕ್ತಾವೇಶ ಅವತಾರವನ್ನ ತಾಳಿದಾಗ ಆ ಸಂಕೀರ್ತನೆಯನ್ನ ಮಾಡಿದ್ರು. ಆದ್ರೆ ಆ ಸಂಕೀರ್ತಿಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಅವರ ಒಂದು ಕಾಲದಲ್ಲಿ ನಾವು ಅವರೆಲ್ಲ ಅನುಭವಿಸಿರುವಂಥದ್ದು. ಯಾಕೆ ಅಂತಂದ್ರೆ 100,000 ಜನ ಅವರನ್ನ ಹಿಂಬಾಲಿಸ್ತಾ ಇದ್ರು. ಭಗವಂತನನ್ನು ಹಿಂಬಾಲಿಸುತ್ತಿದ್ದ ಕೆಲವು ಜನರು ಅಳುತ್ತಿದ್ದರು, ಕೆಲವರು ನಗುತ್ತಿದ್ದರು, ಕೆಲವರು ನರ್ತಿಸುತ್ತಿದ್ದರು, ಕೆಲವರು ಜಪಿಸುತ್ತಿದ್ದರು. ನಿಜಕ್ಕೂ ಅವರಲ್ಲಿ ಕೆಲವರು ನೆಲದ ಮೇಲೆ ಉರುಳುತ್ತಾ ಕೃಷ್ಣ ಕೃಷ್ಣ ಎಂದು ಉದ್ಗರಿಸುತ್ತಿದ್ದರು. ನೋಡಿ ಯಾವ ರೀತಿಯಲ್ಲಿ ಅವರಿಗೆಲ್ಲ ಕನೆಕ್ಷನ್ ಸಿಕ್ಕಿರುವಂಥದ್ದು. ಪ್ರಯಾಗವು ಗಂಗಾ ಮತ್ತು ಯಮುನಾ ಎಂಬ 2 ನದಿಗಳ ಸಂಗಮದಲ್ಲಿದೆ. ಈ ನದಿಗಳು ಪ್ರಯಾಗವನ್ನು ನೀರಿನಿಂದ ತುಂಬಿಸಲು ಸಾಧ್ಯವಾಗದಿದ್ದರೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಇಡೀ ಪ್ರದೇಶವನ್ನು ಕೃಷ್ಣನ ಮೇಲಿನ ಪರಮಾನಂದದ ಪ್ರೀತಿಯ ಅಲೆಗಳಿಂದ ತುಂಬಿಸಿದರು. ಸೊ ಆ ಸಂಕೀರ್ತನೆಯಲ್ಲಿ ಎಲ್ಲರೂ ಸಹ ಭಾವೋನ್ಮಾದವದಲ್ಲಿರುವಂಥವ್ರು, ಎಲ್ಲರೂ ಸಹ ಎಕ್ಸ್ಟಸಿಯಲ್ಲಿ ಹೋಗಿರುವಂಥವ್ರು. ಹಾಗಾಗಿ ಅದು ಅಷ್ಟು ಪ್ರೀತಿಯ ಅಲೆಗಳಿಂದ ತುಂಬಿರುವಂಥದ್ದು. ಭಗವಂತ ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತಂದಾಗ ಎಷ್ಟು ಎಲ್ಲರಿಗೂ ಸಹ ಆ ಒಂದು ರೋಮಾಂಚನ ಆಗುವಂಥದ್ದು, ಆ ಒಂದು ಸಂಪರ್ಕ ಸಿಗುವಂಥದ್ದು, ಅದು ವಿವರಿಸೋದಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಜನಸಮೂಹವನ್ನು ನೋಡಿ ಇಬ್ಬರು ಸಹೋದರರು ಏಕಾಂತ ಸ್ಥಳದಲ್ಲಿ ನಿಂತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಾನ್ ಬಿಂದು ಮಾಧವನನ್ನು ನೋಡಿ ಪರಮಾನಂದಗೊಂಡಿದ್ದನ್ನು ಅವರು ನೋಡಬಹುದು. ಭಗವಂತ ದೇವೋತ್ತಮ ಪರಮ ಪುರುಷ ಆದ್ರೂ ಸಹ ಅವರು ನೋಡಿ ಆ ಬಿಂದು ಮಾಧವನ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಪರವಶರಾಗ್ತಾರೆ, ನರ್ತನವನ್ನ ಮಾಡ್ತಾರೆ, ಎಲ್ಲರನ್ನೂ ಅದರಲ್ಲಿ ಇನ್ವಾಲ್ವ್ ಮಾಡ್ತಾರೆ.
ಭಗವಂತನ ಹರಿಯ ಪವಿತ್ರ ನಾಮವನ್ನು ಜೋರಾಗಿ ಜಪಿಸುತ್ತಿದ್ದರು. ಪ್ರೀತಿಯಿಂದ ನರ್ತಿಸುತ್ತಾ ತಮ್ಮ ತೋಳನ್ನು ಮೇಲಕ್ಕೆತ್ತಿ ಎಲ್ಲರಿಗೂ ಹರಿ ಹರಿ ಎಂದು ಜಪಿಸಲು ಹೇಳಿದರು. ನೋಡಿ, ಹರಿ ಹರಿ ಅಂತ ಯಾಕೆ ಹೇಳೋದು ಅಂತಂದ್ರೆ, ನಮ್ಮ ಎಲ್ಲ ಪಾಪಗಳು ಹರಿದು ಹೋಗ್ಲಿ ಅಂತ. ಈಗ ಏನಾದ್ರೂ ತುಂಬಾ ಇದಾದಾಗ ಹೇಳ್ತಾರೆ ಹರಿ ಹರಿ ಅಂತ ಹೇಳು ಅಂತ. ಆ ರೀತಿಯಲ್ಲಿ ಅವರು ಎಲ್ಲರಿಗೂ ಆ ಒಂದು ಉತ್ತೇಜನವನ್ನ ಕೊಡ್ತಾ ಇದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಶ್ರೇಷ್ಠತೆಯನ್ನು ನೋಡಿ ಎಲ್ಲರೂ ಬೆರಗಾದರು. ನಿಜಕ್ಕೂ ಪ್ರಯಾಗದಲ್ಲಿ ಭಗವಂತನ ಲೀಲೆಗಳನ್ನು ನಾನು ಸರಿಯಾಗಿ ವರ್ಣಿಸಲು ಸಾಧ್ಯವಿಲ್ಲ. ಕೃಷ್ಣರಾಜರ ಕವಿರಾಜ ಗೋಸ್ವಾಮಿಗಳು ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ನೇರವಾಗಿ ಭಗವಂತನನ್ನ ನೋಡುವಂಥದ್ದು ಅಂದ್ರೆ ಅದು ನಮ್ಮ ಎಣಿಕೆಗೆ ಇಲ್ಲ, ನಮ್ಮ ತಿಳಿಯೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಅದನ್ನ ಹೇಳ್ತಾ ಇದ್ದಾರೆ, ನಾನು ಅದನ್ನ ವರ್ಣನೆ ಮಾಡೋದಿಕ್ಕೆ ಅಸಾಧ್ಯ ಅಂತ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂದರೆ ದಕ್ಷಿಣ ಭಾರತದ ಡೆಕ್ಕನ್ನಿಂದ ಬಂದ ಒಬ್ಬ ಬ್ರಾಹ್ಮಣರ ಪರಿಚಯ ಮಾಡಿಕೊಂಡರು ಮತ್ತು ಬ್ರಾಹ್ಮಣರು ಅವರನ್ನು ಊಟಕ್ಕೆ ಆಹ್ವಾನಿಸಿ ತಮ್ಮ ಸ್ಥಳಕ್ಕೆ ಕರೆದೊಯ್ದರು. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಆ ಬ್ರಾಹ್ಮಣ ಒಬ್ಬರು ಸಿಗ್ತಾರೆ, ಅವರನ್ನ ಊಟಕ್ಕೆ ಕರೀತಾರೆ. ಚೈತನ್ಯ ಮಹಾಪ್ರಭುಗಳು ಆ ಡೆಕ್ಕನ್ ಬ್ರಾಹ್ಮಣನ ಮನೆಯಲ್ಲಿ ಏಕಾಂತ ಸ್ಥಳದಲ್ಲಿ ಕುಳಿತಿರುವಾಗ ರೂಪ ಗೋಸ್ವಾಮಿ ಮತ್ತು ವಲ್ಲಭ ಅಂದ್ರೆ ಅನುಪಮ ಮಲ್ಲಿಕ ಅವರನ್ನು ಭೇಟಿಯಾಗಲು ಬಂದರು. ನೋಡಿ, ಅಲ್ಲಿವರೆಗೂ ಅವರು ದೂರದಲ್ಲೇ ಇದ್ರು, ರೂಪ ಗೋಸ್ವಾಮಿ ಮತ್ತೆ ಅನುಪಮ ಮಲ್ಲಿಕ. ಆದ್ರೆ ಈಗ ಅವರನ್ನ ಭೇಟಿಯಾಗಕ್ಕೆ ಬರ್ತಾರೆ. ದೂರದಿಂದ ಭಗವಂತನನ್ನು ನೋಡಿದ ಈ ಇಬ್ಬರು ಸಹೋದರರು ತಮ್ಮ ಹಲ್ಲುಗಳ ನಡುವೆ ಒಂದು ಒಣ ಹುಲ್ಲಿನ ಉಂಡೆಯನ್ನು ಹಾಕಿಕೊಂಡು ತಕ್ಷಣವೇ ಕೋಲುಗಳಂತೆ ನೆಲದ ಮೇಲೆ ಬಿದ್ದು ಅವರಿಗೆ ನಮಸ್ಕರಿಸಿದರು. ಅಂದ್ರೆ ಅವರೂ ಸಹ ಆ ಎಕ್ಸ್ಟಸಿಗೆ ಹೋಗೋದು, ಭಾವೋನ್ಮಾದದಿಂದ ಅವರು ಸಹ ಆ ನಮಸ್ಕಾರವನ್ನ ಮಾಡ್ತಾರೆ. ಈಗ ನಮಗೆ ಸಡನ್ ಆಗಿ ಆ ಭಗವಂತ ಪ್ರತ್ಯಕ್ಷನ ಆದ ಅಂದ್ರೆ ನಮ್ಗೆ ಏನು ಅರ್ಥನೇ ಆಗಲ್ಲ ಏನ್ ಮಾಡ್ಬೇಕು ಅಂತ, ಆ ಒಂದು ಸ್ಥಿತಿಯಲ್ಲಿದ್ರು. ಸೊ ಹಾಗಾಗಿ ಅವರು ನಮಸ್ಕಾರವನ್ನ ಮಾಡ್ತಾರೆ. ಇಬ್ಬರು ಸಹೋದರರು ಪರಮಾನಂದದ ಭಾವದಿಂದ ತುಂಬಿ ಹೋದರು ಮತ್ತು ವಿವಿಧ ಸಂಸ್ಕೃತ ಶ್ಲೋಕಗಳನ್ನು ಪಠಿಸುತ್ತಾ ಎದ್ದು ನಿಂತು ಮತ್ತೆ ಮತ್ತೆ ಬಿದ್ದರು. ರೂಪ ಗೋಸ್ವಾಮಿಗಳು ಪಂಡಿತರು ಮತ್ತೆ ಶುದ್ಧ ಭಕ್ತರು. ರೂಪ ಮಂಜರಿಯ ಒಂದು ರೂಪನೇ ಅಂತ ಹೇಳ್ತಾರೆ. ಮತ್ತೆ ಅನುಪಮ ಮಲ್ಲಿಕನೂ ಸಹ ತುಂಬಾ ಶುದ್ಧ ಭಕ್ತರಾಗಿರ್ತಾರೆ. ಹಾಗಾಗಿ ಭಗವಂತನನ್ನ ಸ್ತುತಿಸ್ತಾರೆ. ಇಲ್ಲಿ ನಾವು ನೋಡಬಹುದು ಭಗವಂತನ ಸ್ತುತಿ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಭಗವಂತನನ್ನ ನಾವು ಕಂಡಾಗ ನಮ್ಮ ಒಂದು ಲಿಸ್ಟ್ ಹೇಳೋದಲ್ಲ, ನಾವು ಭಗವಂತನ ಸ್ತುತಿಯನ್ನ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ರೂಪ ಗೋಸ್ವಾಮಿಯನ್ನು ನೋಡಿ ತುಂಬಾ ಸಂತೋಷ ಪಟ್ಟರು ಮತ್ತು ಅವರಿಗೆ ಎತ್ತೇಳು ನನ್ನ ಪ್ರೀತಿಯ ರೂಪ, ಇಲ್ಲಿಗೆ ಬಾ ಹೇಳಿದರು. ಅಂದ್ರೆ ಆ ಒಂದು ವಿರಹ ಭಾವನೆ ಏನ್ ಹೇಳ್ತೀವಿ, ಆ ರೀತಿಯಾದಂತಹ ಭಾವನೆ. ಅವರು ಕಾತರರಾಗಿದ್ರು ಚೈತನ್ಯ ಮಹಾಪ್ರಭುಗಳು ಶ್ರೀಲರು ರೂಪ ಗೋಸ್ವಾಮಿಗಳಿಗೆ ಒಂದು ಉಪದೇಶವನ್ನ ಕೊಡ್ಬೇಕು ಭಕ್ತಿಯ ಬಗ್ಗೆ ಅಂತ. ಅದೇ ರೀತಿಯಲ್ಲಿ ರೂಪ ಗೋಸ್ವಾಮಿಗಳು ಅವರನ್ನ ಕಾಣ್ಬೇಕು, ಅವರ ಒಂದು ಹಿಂಬಾಲಿಸ್ಬೇಕು ಅನ್ನೋ ಒಂದು ಪೂರ್ಣವಾದಂತಹ ಆತುರತೆಯಲ್ಲಿದ್ರು. ಹಾಗಾಗಿ ಅವರು ಇಲ್ಲಿ ಬಾ ಅಂತ ಕರೀತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಕೃಷ್ಣನ ಕರುಣೆಯನ್ನು ವರ್ಣಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವನು ನಿಮ್ಮಿಬ್ಬರನ್ನು ಭೌತಿಕ ಭೋಗದ ಬಾವಿಯಿಂದ ಬಿಡುಗಡೆ ಮಾಡಿದ್ದಾನೆ. ನೋಡಿದ್ದೆ, ಕೃಷ್ಣನೇ ಹೇಳ್ತಾ ಇದ್ದಾರೆ. ಅಂದ್ರೆ ನಿನಗೆ ಎಲ್ಲವೂ ಸಾಧ್ಯ, ನಾನೆಲ್ಲ ಮಾಡಿದ್ದೀನಿ ಅಂತ. ಕೃಷ್ಣನು ಹೀಗೆ ಹೇಳಿದನು, ಒಬ್ಬ ವ್ಯಕ್ತಿಯು ಸಂಸ್ಕೃತ ವೈದಿಕ ಸಾಹಿತ್ಯದಲ್ಲಿ ಬಹಳ ಪಾಂಡಿತ್ಯಪೂರ್ಣ ವಿದ್ವಾಂಸನಾಗಿದ್ದರೂ ಭಕ್ತಿ ಸೇವೆಯಲ್ಲಿ ಪರಿಶುದ್ಧನಾಗದ ಹೊರತು ಅವನನ್ನು ಭಕ್ತನೆಂದು ಸ್ವೀಕರಿಸಲಾಗುವುದಿಲ್ಲ. ನೋಡಿ, ಭಕ್ತಿಯಲ್ಲಿ ನಾವು ಯಾವಾಗ ಶುದ್ಧವಾಗ್ತೀವೋ ಆಗ ಮಾತ್ರ, ಎಷ್ಟೇ ಜ್ಞಾನವನ್ನು ಪಡೆದಿದ್ರೂ ಸಹ ಭಕ್ತಿ ಸೇವೆಯಲ್ಲಿ ನೀನು ನಿರತನಾಗದ ಹೊರತು ಅವರು ಸ್ವೀಕರಿಸಲ್ಲ. ನಾಯಿಯನ್ನು ತಿನ್ನುವ ಕುಟುಂಬದಲ್ಲಿ ಜನಿಸಿದರೂ ಫಲಪ್ರದ ಚಟುವಟಿಕೆಗಳನ್ನು ಅಥವಾ ಮಾನಸಿಕ ಊಹಾಪೋಹನೆಗಳನ್ನು ಆನಂದಿಸುವ ಉದ್ದೇಶವಿಲ್ಲದ ಶುದ್ಧ ಭಕ್ತನಾಗಿದ್ದರೆ ಅವನು ನನಗೆ ತುಂಬಾ ಪ್ರಿಯ. ಇದು ಭಗವದ್ಗೀತೆಯಲ್ಲೂ ನಾವು ನೋಡಿದ್ವಿ. ನಿಜಕ್ಕೂ ಅವನಿಗೆ ಎಲ್ಲ ಗೌರವಗಳನ್ನು ನೀಡಬೇಕು ಮತ್ತು ಅವನು ಏನು ಅರ್ಪಿಸುತ್ತಾನೋ ಅದನ್ನು ಸ್ವೀಕರಿಸಬೇಕು. ಅಂತಹ ಭಕ್ತರು ನನ್ನಂತೆಯೇ ಪೂಜನೀಯರು. ವೈಷ್ಣವರು ಯಾರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನಾಯಿಯ ಮಾಂಸವನ್ನ ತಿನ್ನುವವನನ್ನ ಮತ್ತೆ ಬ್ರಾಹ್ಮಣನನ್ನ, ಪ್ರತಿಯೊಬ್ಬರನ್ನು ಒಂದೇ ರೀತಿಯಲ್ಲಿ ನೋಡುವಂಥವನು ಅವನು
ಪರಿಪೂರ್ಣವಾದಂಥವನು. ಈ ಶ್ಲೋಕವನ್ನು ಪಠಿಸಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಇಬ್ಬರು ಸಹೋದರರನ್ನು ಅಪ್ಪಿಕೊಂಡರು ಮತ್ತು ಅವರು ಕಾರಣವಿಲ್ಲದ ಕರುಣೆಯಿಂದ ಅವರು ತಮ್ಮ ಪಾದಗಳನ್ನು ಅವರ ತಲೆ ಮೇಲೆ ಇಟ್ಟರು. ಅಂದ್ರೆ ಭಗವಂತನ ಪಾದ ಒಂದು ಸ್ಪರ್ಶ ಆಗುವಂಥದ್ದು ಅಂದ್ರೆ ಅದು ರೋಮಾಂಚನಗೊಳ್ಳುವಂಥದ್ದು. ಹಾಗಾಗಿ ಅವರಿಬ್ಬರು ಭಗವಂತನ ಪದದ ಮೇಲೆ ತಲೆಯನ್ನು ಇಟ್ಟು ಅವರು ನಮಸ್ಕರಿಸ್ತಾರೆ. ಭಗವಂತನ ಅವಿವೇಕದ ಅಂತಿದೆ, ಏನಕ್ಕೆ ಗೊತ್ತಿಲ್ಲ, ಕರುಣೆಯನ್ನು ಪಡೆದ ನಂತರ ಇಬ್ಬರು ಸಹೋದರರು ತಮ್ಮ ಕೈಗಳನ್ನು ಜೋಡಿಸಿ ಬಹಳ ನಮ್ರತೆಯಿಂದ ಭಗವಂತನಿಗೆ ಈ ಕೆಳಗಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಓ ಪರಮ ಉದಾತ್ತ ಅವತಾರವೇ, ನೀನು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಕಾಣಿಸಿಕೊಳ್ಳುವ ಕೃಷ್ಣ, ನೀನು ಶ್ರೀಮತಿ ರಾಧಾರಾಣಿಯ ಚಿನ್ನ ಬಣ್ಣವನ್ನು ಧರಿಸಿರುವೆ ಮತ್ತು ನೀನು ಕೃಷ್ಣನ ಶುದ್ಧ ಪ್ರೀತಿಯನ್ನು ವ್ಯಾಪಕವಾಗಿ ವಿತರಿಸುತ್ತಿರುವೆ. ನಿನಗೆ ನಮ್ಮ ಗೌರವಯುತ ನಮನಗಳನ್ನು ಅರ್ಪಿಸುತ್ತೇನೆ. ರಾಧಾರಾಣಿಯ ರೂಪದಲ್ಲಿ ಮತ್ತೆ ಕೃಷ್ಣ ರಾಧಾರಾಣಿ ರೂಪದಲ್ಲಿ ಇಬ್ಬರ ರೂಪದಲ್ಲಿ ಬಂದಂಥವರು ಚೈತನ್ಯ ಮಹಾಪ್ರಭುಗಳು. ಭಕ್ತಿಯ ವ್ಯಾಸ ಅವತಾರದಲ್ಲಿ ಬಂದಂಥವರು. ಹಾಗಾಗಿ ಭಕ್ತಿಯನ್ನ ಪ್ರಚಾರ ಮಾಡೋದಕ್ಕಾಗಿ ಬಂದಂಥವರು, ಪ್ರೀತಿಯನ್ನ ಕೊಡೋದಿಕ್ಕೆ ಬಂದಂಥವ್ರು. ಹಾಗಾಗಿ ಅವರು ಅದನ್ನ ಹೇಳ್ತಾ ಇದ್ದಾರೆ. ಅಜ್ಞಾನದಿಂದ ಹುಚ್ಚು ಹಿಡಿದಿದ್ದ 3 ಲೋಕಗಳನ್ನು ಪರಿವರ್ತಿಸಿ ದೇವರ ಪ್ರೀತಿಯ ನಿಧಿಯ ಅಮೃತದಿಂದ ಹುಚ್ಚರನ್ನಾಗಿಸಿ ಅವರ ರೋಗ ಪೀಡಿತ ಸ್ಥಿತಿಯಿಂದ ರಕ್ಷಿಸಿದ ಆ ಕರುಣಾಮಯಿ ದೇವೋತ್ತಮ ಪರಮಪುರುಷನಿಗೆ ನಾವು ನಮ್ಮ ಗೌರವಯುತ ನಮನಗಳನ್ನು ಅರ್ಪಿಸುತ್ತೇವೆ. ಅದ್ಭುತವಾದ ಚಟುವಟಿಕೆಗಳನ್ನು ಹೊಂದಿರುವ ಈ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಚೈತನ್ಯರ ಸಂಪೂರ್ಣ ಆಶ್ರಯವನ್ನು ಪಡೆಯೋಣ. ಅಂದ್ರೆ ಭೌತಿಕ ಲೋಕದಲ್ಲಿ ಎಲ್ಲೇ ಇರ್ಲಿ, 3 ಸ್ವರ್ಗ ಮರ್ತ್ಯ ಪಾತಾಳ ಎಲ್ಲೇ ಇದ್ರೂ ಸಹ ಅದು ಏನದು ಬಂಧಿತವಾಗಂಥದ್ದು, ಅಶಾಶ್ವತವಾಗಿರುವಂಥದ್ದು. ಹಾಗಾಗಿ ಭಗವಂತನ ಪಾದ ಒಂದೇ ಶಾಶ್ವತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಚೈತನ್ಯ ಮಹಾಪ್ರಭುಗಳು ಅವರನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು ಸನಾತನ ಬಗ್ಗೆ ನಿಮಗೆ ಏನು ಸುದ್ದಿ ಇದೆ ಎಂದು ಕೇಳಿದರು. ನೋಡಿ, ಸನಾತನ ಗೋಸ್ವಾಮಿಗಳು ಸಹ ಭಗವಂತನನ್ನ ಭೇಟಿಯಾಗಿದ್ರು, ಆದ್ರೆ ಈಗ ಅವ್ರು ಬಂದಿಲ್ಲ, ಏನಾಯ್ತು ಅನ್ನೋದನ್ನ ಕೇಳ್ತಾ ಇದ್ದಾರೆ. ರೂಪ ಗೋಸ್ವಾಮಿಗಳು ಉತ್ತರಿಸಿದರು, ಸನಾತನನ್ನು ಈಗ ಹುಸೇನ್ ಸರ್ಕಾರ ಬಂಧಿಸಿದೆ. ನೀವು ನಿಮ್ಮ ದಯೆಯಿಂದ ಅವನನ್ನು ರಕ್ಷಿಸಿದರೆ ಅವನು ಈ ಬಲೆಯಿಂದ ಮುಕ್ತನಾಗಬಹುದು. ಭಗವಂತನಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಈಗ ರೂಪ ಗೋಸ್ವಾಮಿಗಳು ದುಡ್ಡನ್ನ ಕೊಟ್ಬಿಟ್ಟು ನೀನು ಬಿಡುಗಡೆಯನ್ನ ಹೊಂದಿ ಬಾ ಅಂತ ಹೇಳಿದ್ರು, ಆದ್ರೆ ಅದರ ಒಂದು ಪರಿಣಾಮ ಆಕ್ಚುಲಿ ಆಗಿದೆ ಅನ್ನೋದನ್ನ ಈಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ತಕ್ಷಣವೇ ಸನಾತನನು ಈಗಾಗಲೇ ತನ್ನ ಬಂಧನದಿಂದ ಬಿಡುಗಡೆ ಹೊಂದಿದ್ದಾನೆ ಮತ್ತು ಅವನು ಶೀಘ್ರದಲ್ಲೇ ನನ್ನನ್ನು ಭೇಟಿಯಾಗುತ್ತಾನೆ ಎಂದು ಉತ್ತರಿಸಿದರು. ಸೊ ಆಲ್ರೆಡಿ ಅದು ಮಾಡಿ ಆಗೋಗಿದೆ. ಆಗ ಬ್ರಾಹ್ಮಣರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ಭೋಜನವನ್ನು ಸ್ವೀಕರಿಸಲು ಕೇಳಿಕೊಂಡರು. ರೂಪ ಗೋಸ್ವಾಮಿಯು ಆ ದಿನ ಅಲ್ಲಿಯೇ ಇದ್ದರು. ಹೀಗೆ ರೂಪ ಗೋಸ್ವಾಮಿ ಮತ್ತೆ ಚೈತನ್ಯ ಮಹಾಪ್ರಭುಗಳ ಭೇಟಿ ಆಗತ್ತೆ. ಮತ್ತೆ ಅವರು ಆ ಒಂದು ಏನು ಆ ಒಂದು ಎಕ್ಸ್ಟಸಿ ಏನಿದೆಯೋ ಅದರ ಒಂದು ಇದನ್ನ ಅವರು ತಗೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಮತ್ತೆ ಬಲಭದ್ರ ಭಟ್ಟಾಚಾರ್ಯರು ಇಬ್ಬರು ಸಹೋದರರನ್ನು ಊಟಕ್ಕೆ ಆಹ್ವಾನಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ತಟ್ಟೆಯಿಂದ ಉಳಿದ ಆಹಾರವನ್ನು ಅವರಿಗೆ ಅರ್ಪಿಸಲಾಯಿತು. ನೋಡಿ, ಬಲಭದ್ರ ಭಟ್ಟಾಚಾರ್ಯರು ಅನ್ನೋರು ಮನೆಯಲ್ಲಿ ಇವರು ಹೋಗಿರ್ತಾರೆ. ಚೈತನ್ಯ ಮಹಾಪ್ರಭುಗಳು ಅವರಿಗೆ ಆ ಒಂದು ಊಟದ ಭೋಜನದ ಒಂದು ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ. ಅದೆಲ್ಲ ಆದ್ಮೇಲೆ ಈ ಅಣ್ಣ ತಮ್ಮಂದರನ್ನು ಕರೀತಾರೆ, ಮತ್ತೆ ಅವರಿಗೆ ಆ ಉಚ್ಚಿಷ್ಟವನ್ನ ಕೊಡ್ತಾರೆ. ಇದು ನೋಡಿ ಎಷ್ಟು ಅವರು ತುಂಬಾ ಪುಣ್ಯವಂತರು, ಭಗವಂತನ ಉಚ್ಚಿಷ್ಟವನ್ನು ತಿಂದಿದ್ದಾರೆ. ಸೊ ಹಾಗಾಗಿ ಅದನ್ನ ಅವರಿಗೆ ಅರ್ಪಿಸಲಾಯಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದ ಪಕ್ಕದಲ್ಲಿರುವ ತ್ರಿವೇಣಿ ಎಂಬ ತಮ್ಮ ನಿವಾಸವನ್ನು ಆರಿಸಿಕೊಂಡರು. ಇಬ್ಬರು ಸಹೋದರರು ರೂಪ ಗೋಸ್ವಾಮಿ ಮತ್ತು ವಲ್ಲಭ ಭಗವಂತನ ನಿವಾಸದ ಬಳಿ ತಮ್ಮ ನಿವಾಸವನ್ನು ಆರಿಸಿಕೊಂಡರು. ಸೊ ಈಗ ಭೇಟಿ ಆಯ್ತು. ಈಗ ಅವರಿಗೆ ಆ ಒಂದು ಉಪದೇಶ ಕೊಡಬೇಕಾಗತ್ತೆ. ಹಾಗಾಗಿ ಅವರವರು ಆ ಒಂದು ಸ್ಥಳಗಳನ್ನ ಆರಿಸಿಕೊಂಡು ಅಲ್ಲಿ ಇರುವಂತದ್ದು. ಆ ಸಮಯದಲ್ಲಿ ವಲ್ಲಭ ಭಟ್ಟರು ಅಡೈಲ ಗ್ರಾಮದಲ್ಲಿ ತಂಗಿದ್ದರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ ಎಂದು ಕೇಳಿ ಅನ್ನು ನೋಡಲು ಬಂದರು. ವಲ್ಲಭ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಮನ ಸಲ್ಲಿಸಿದರು ಮತ್ತು ಭಗವಂತನು ಅವರನ್ನು ಅಪ್ಪಿಕೊಂಡರು. ಅದ ನಂತರ ಅವರು ಸ್ವಲ್ಪ ಸಮಯದವರೆಗೆ ಕೃಷ್ಣನ ಬಗ್ಗೆ ವಿಷಯಗಳನ್ನು ಚರ್ಚಿಸಿದರು. ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದಾಗ ಅವರು ಪರಮಾನಂದದ ಪ್ರೀತಿಯನ್ನು ಅನುಭವಿಸಿದರು. ಆದರೆ ವಲ್ಲಭ ಭಟ್ಟರ ಮುಂದೆ ಅವರು ನಾಚಿಕೆ ಪಡುತ್ತಿರುವುದರಿಂದ ಭಗವಂತನು ಅವರ ಭಾವನೆಗಳನ್ನು ತಡೆದನು. ಭಗವಂತನು ಬಾಹ್ಯವಾಗಿ ತನ್ನನ್ನು ತಾನು ಸಂಯಮಿಸಿಕೊಂಡಿದ್ದರೂ ಒಳಗೆ ಪರಮಾನಂದದ ಪ್ರೀತಿ ಉಕ್ಕಿ ಹರಿಯಿತು. ಅದನ್ನು ತಡೆಯುವ ಯಾವುದೇ
ವ್ಯವಸ್ಥೆ ಇರಲಿಲ್ಲ. ಇದನ್ನು ಕಂಡ ವಲ್ಲಭ ಭಟ್ಟರು ಆಶ್ಚರ್ಯಚಕಿತರಾದರು. ನಂತರ ವಲ್ಲಭ ಭಟ್ಟರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಊಟಕ್ಕೆ ಆಹ್ವಾನಿಸಿದರು ಮತ್ತು ಭಗವಂತನು ಅವರಿಗೆ ಸಹೋದರರಾದ ರೂಪ ಮತ್ತು ವಲ್ಲಭರನ್ನು ಪರಿಚಯಿಸಿದರು. ದೂರದಿಂದಲೇ ಸಹೋದರರಾದ ರೂಪ ಗೋಸ್ವಾಮಿ ಮತ್ತು ವಲ್ಲಭರು ನೆಲದ ಮೇಲೆ ಬಿದ್ದು ವಲ್ಲಭ ಭಟ್ಟರಿಗೆ ಬಹಳ ನಮ್ರತೆಯಿಂದ ನಮಸ್ಕರಿಸಿದರು. ನೋಡಿ, ಇಲ್ಲಿ ರೂಪ ಗೋಸ್ವಾಮಿಗಳು ಮತ್ತೆ ಇವರು ವಲ್ಲಭ ಭಟ್ಟರು ಅಲ್ಲ ಅನುಪಮ ಎಲ್ಲ ವಲ್ಲಭರು ಇಬ್ಬರೂ ಸಹ ಬ್ರಾಹ್ಮಣ ಕುಟುಂಬದಲ್ಲಿ ಇದ್ರೂ ಸಹ ಯಾಕೆ ಅವರು ನವಾಬನ ಒಂದು ಇದರಲ್ಲಿ ಇದ್ದಿದ್ರಿಂದ ಅವರು ದೂರನೇ ಇರ್ತಾರೆ, ಎಲ್ಲೂ ಹತ್ರ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಆ ಒಂದು ಹಿಂಜರಿಕೆ ಇರುತ್ತೆ. ಅದನ್ನ ಮುಂದೆ ಹೇಳ್ತಾರೆ. ಅವರ ಕಡೆಗೆ ಬಂದಾಗ ಅವರು ದೂರದ ಸ್ಥಳಕ್ಕೆ ಓಡಿ ಹೋದರು. ರೂಪ ಗೋಸ್ವಾಮಿ ಹೇಳಿದರು, ನಾನು ಅಸ್ಪೃಶ್ಯ ಮತ್ತು ಅತ್ಯಂತ ಪಾಪಿ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಅವರಿಗೆ ಆ ಒಂದು ಅವರಿಗೆ ಹೆಸರನ್ನು ಸಹ ನವಾಬ ಚೇಂಜ್ ಮಾಡಿಬಿಟ್ಟಿದ್ರು. ಹಾಗಾಗಿ ಆ ಒಂದು ಹಿಂಜರಿಕೆ ಅವ್ರಿಗಿತ್ತು. ವಲ್ಲಭ ಭಟ್ಟಾಚಾರ್ಯರು ಇದರಿಂದ ತುಂಬಾ ಆಶ್ಚರ್ಯಚಕಿತರಾದರು. ಆದಾಗ್ಯೂ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತೋಷ ಪಟ್ಟರು ಮತ್ತು ಅವರಿಗೆ ರೂಪ ಗೋಸ್ವಾಮಿಯ ಈ ವಿವರಣೆಯನ್ನು ಹೇಳಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಅವನನ್ನು ಮುಟ್ಟಬೇಡಿ, ಏಕೆಂದರೆ ಅವನು ತುಂಬಾ ಕೆಳ ಜಾತಿಗೆ ಸೇರಿದವನು. ನೀವು ವೈದಿಕ ತತ್ವಗಳ ಅನುಯಾಯಿ ಮತ್ತು ಅನೇಕ ಯಜ್ಞಗಳನ್ನು ಮಾಡುವ ಅನುಭವಿ. ನೀವು ಕೂಡ ಶ್ರೀಮಂತ ವರ್ಗಕ್ಕೆ ಸೇರಿದವರು. ಇವರೂ ಸಹ ಶ್ರೀಮಂತ ವರ್ಗಕ್ಕೆ ಸೇರಿರುವಂಥವರು. ಇಬ್ಬರು ಸಹೋದರರಿಂದ ನಿರಂತರವಾಗಿ ಕಂಪಿಸಲ್ಪಡುತ್ತಿದ್ದ ಪವಿತ್ರ ನಾಮವನ್ನು ಕೇಳಿದ ವಲ್ಲಭಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸೂಚನೆಗಳನ್ನು ಅರ್ಥ ಮಾಡಿಕೊಂಡರು. ವಲ್ಲಭಾಚಾರ್ಯರು ಹೇಳಿದರು, ಈ ಇಬ್ಬರು ನಿರಂತರವಾಗಿ ಕೃಷ್ಣ ಪವಿತ್ರ ನಾಮವನ್ನು ಜಪಿಸುತ್ತಿರುವುದರಿಂದ ಅವರು ಅಸ್ಪೃಶ್ಯರಾಗಲು ಹೇಗೆ ಸಾಧ್ಯ? ಇದಕ್ಕೆ ವಿರುದ್ಧವಾಗಿ ಅವರು ಅತ್ಯಂತ ಶ್ರೇಷ್ಠರು. ನೋಡಿ, ಭಕ್ತರಾದಂಥವರಿಗೆ ಭಕ್ತರ ಒಂದು ಇದು ಖಂಡಿತವಾಗ್ಲೂ ಗೊತ್ತಾಗತ್ತೆ ಅನ್ನೋದನ್ನ ವಲ್ಲಭ ಭಟ್ಟಾಚಾರ್ಯರಿಂದ ನಮ್ಗೆ ಅರ್ಥ ಆಗತ್ತೆ. ಹೇಗೆ ಅಂತಂದ್ರೆ, ರೂಪ ಗೋಸ್ವಾಮಿಗಳು ಮತ್ತೆ ಅನುಪಮ ವಲ್ಲಭ ಅವರು ದೂರ ಇರ್ತಾರೆ, ಭಗವಂತನ ನಾಮ ಜಪವನ್ನ ಮಾಡ್ತಾನೆ ಇರ್ತಾರೆ. ಅವರಿಗೆ ಹೇಗೆ ಅಂತಂದ್ರೆ, ನಾವು ಇಷ್ಟು ವರ್ಷ ಈ ಒಂದು ಭೌತಿಕ ಜಗತ್ತಿನ ಈ ಭೌತಿಕ ಕೆಲಸಗಳಲ್ಲಿ ಇದ್ದು ಇದನ್ನೆಲ್ಲ ನಾವು ತುಂಬಾ ಕಳ್ಕೊಂಡ್ಬಿಟ್ವಲ್ಲ ಅನ್ನೋ ಒಂದು ಪರಿತಾಪ ಇರ್ತಾ ಇದೆ ಅವ್ರಿಗೆ. ಆದ್ರೂ ಸಹ ಅವರು ಅದನ್ನ ತೋರ್ಸ್ಕೊಳ್ದೆ ಭಗವಂತನ ನಾಮವನ್ನ ಹೇಳ್ತಾ ಇದ್ದಾರೆ, ಮತ್ತೆ ಮುಟ್ಬೇಡಿ ನಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಭಕ್ತರಾದಂತಹವರ ಒಂದು ಶಿಸ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ನಂತರ ವಲ್ಲಭ ಭಟ್ಟಾಚಾರ್ಯರು ಈ ಕೆಳಗಿನ ಶ್ಲೋಕವನ್ನು ಪಠಿಸಿದರು. ಪ್ರಿಯ ಪ್ರಭುವೇ, ಯಾವಾಗಲೂ ನಿಮ್ಮ ಪವಿತ್ರ ನಾಮವನ್ನು ತನ್ನ ನಾಲಿಗೆಯಲ್ಲಿ ಇಟ್ಟುಕೊಂಡುವವನು ದೀಕ್ಷಿತ ಬ್ರಾಹ್ಮಣನಿಗಿಂತ ಶ್ರೇಷ್ಠನಾಗುತ್ತಾನೆ. ಅವನು ನಾಯಿಗಳನ್ನು ತಿನ್ನುವ ಕುಟುಂಬದಲ್ಲಿ ಜನಿಸಿರಬಹುದು ಮತ್ತು ಅದರಿಂದ ಭೌತಿಕ ಲೆಕ್ಕಾಚಾರದಿಂದ ಪುರುಷರಲ್ಲಿ ಅತ್ಯಂತ ಕೆಳಮಟ್ಟದ್ದಾಗಿರಬಹುದು, ಆದರೆ ಅವನು ಇನ್ನು ಮಹಿಮಾನ್ವಿತನ. ಇದು ಭಗವಂತನ ಪವಿತ್ರ ನಾಮ ಜಪಿಸುವ ಅದ್ಭುತ ಪರಿಣಾಮವಾಗಿದೆ. ಆದ್ದರಿಂದ ಭಗವಂತನ ಪವಿತ್ರ ನಾಮವನ್ನು ಜಪಿಸುವವನು ವೇದಗಳಲ್ಲಿ ಉಲ್ಲೇಖಿಸಲಾದ ಎಲ್ಲಾ ರೀತಿಯ ತಪಸ್ಸು ಮತ್ತು ಮಹಾನ್ ಯಜ್ಞಗಳಲ್ಲೂ ಮಾಡಿದನೆಂದು ಅರ್ಥೈಸಿಕೊಳ್ಳಬೇಕು ಎಂದು ತೀರ್ಮಾನಿಸಲಾಗಿದೆ. ಅವನು ಈಗಾಗಲೇ ಎಲ್ಲ ಪವಿತ್ರ ತೀರ್ಥಕ್ಷೇತ್ರಗಳ ಸ್ನಾನ ಮಾಡಿದ್ದಾನೆ. ಅವನು ಎಲ್ಲ ಅಧ್ಯಯನ ಮಾಡಿದ್ದಾನೆ. ಅವನು ವಾಸ್ತವವಾಗಿ ಆರ್ಯ. ಸೊ ಯಾರು ಭಗವಂತನ ಪವಿತ್ರ ನಾಮವನ್ನು ನಿರಂತರವಾಗಿ ಜಪಿಸ್ತಾ ಇದ್ದಾನೋ ಅಂಥವನು ಬ್ರಾಹ್ಮಣ ದೀಕ್ಷೆ ಪಡೆದಂತ ಬ್ರಾಹ್ಮಣನಿಗಿಂತ ಅವನು ಶ್ರೇಷ್ಠ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಭಕ್ತನ ಸ್ಥಾನದ ಬಗ್ಗೆ ವಲ್ಲಭ ಭಟ್ಟರು ಶಾಸ್ತ್ರದಿಂದ ಉಲ್ಲೇಖಿಸಿರುವುದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತೋಷಪಟ್ಟರು. ಭಗವಂತನು ಅವರನ್ನು ವೈಯಕ್ತಿಕವಾಗಿ ಹೊಗಳಿದನು ಮತ್ತು ಪರಮಾತ್ಮನ ಮೇಲಿನ ಪರಮ ಪ್ರೀತಿಯಿಂದ ಶಾಸ್ತ್ರದಿಂದ ಅನೇಕ ಶ್ಲೋಕಗಳನ್ನು ಉಲ್ಲೇಖಿಸಲು ಪ್ರಾರಂಭಿಸಿದನು. ನೋಡಿ, ಭಕ್ತ ಮತ್ತೆ ಭಗವಂತನ ಈ ಒಂದು ಅಪರೂಪದ ಈ ಒಂದು ಸಂಭಾಷಣೆಗಳು ನಮಗೆ ಎಷ್ಟೊಂದು ರೀತಿಯಾಗಿ ಅರ್ಥಗಳನ್ನ ಕೊಡ್ತಾ ಇದೆ ಅಲ್ವಾ? ಹೇಗೆ ಭಕ್ತನಾಗೋದಿಕ್ಕೆ ಸಾಧ್ಯ ಆಗತ್ತೆ, ಭಕ್ತನಾದವನ ಒಂದು ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳಿಯಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಭಕ್ತಿ ಸೇವೆಯ ಕಾರಣದಿಂದಾಗಿ ಬ್ರಾಹ್ಮಣನ ಶುದ್ಧ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿ ಹಿಂದಿನ ಜನ್ಮಗಳ ಎಲ್ಲಾ ಪಾಪ ಪ್ರಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವ ಉರಿಯುತ್ತಿರುವ ಬೆಂಕಿಯಂತೆ ಕುಟುಂಬದಲ್ಲಿ ಜನಿಸುವ ಪಾಪ ಕಾರ್ಯಗಳ ಪರಿಣಾಮಗಳಿಂದಾಗಿ ಖಂಡಿತವಾಗಿಯೂ ರಕ್ಷಿಸಲ್ಪಡುತ್ತಾನೆ. ಎಷ್ಟೇ ಪಾಪಗಳನ್ನ ಮಾಡಿರ್ಲಿ,
ಯಾವುದೇ ರೀತಿಯಾಗಿದ್ರೂ ಸಹ ಹೇಗೆ ಒಂದು ಹುಲ್ಲುಕಟ್ಟಿಯನ್ನ ಸುಮ್ಮನೆ ಒಂದು ಬೆಂಕಿ ತಾಗದ್ರೆ ಸಾಕು ಪೂರ್ತಿಯಾಗಿ ಭಸ್ಮವಾಗುತ್ತೋ ಆ ರೀತಿಯಾಗಿ ಭಗವಂತನ ಭಕ್ತಿ ಸೇವೆಯಿಂದ ಆಗುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕುಟುಂಬದಲ್ಲಿ ಜನಿಸುವಂತಹ ಪಾಪ ಕಾರ್ಯಗಳ ಪರಿಣಾಮಗಳಿಂದಾಗಿ ಖಂಡಿತವಾಗಿಯೂ ಲಕ್ಷಿಸಲ್ಪಡುತ್ತಾನೆ. ಅವನು ನಾಯಿಗಳನ್ನು ತಿನ್ನುವ ಕುಟುಂಬದಲ್ಲಿ ಜನಿಸಿದರೂ ಅವನು ವಿದ್ವಾಂಸರನ್ನು ಗುರುತಿಸುತ್ತಾರೆ. ಆದರೆ ಒಬ್ಬ ವ್ಯಕ್ತಿಯು ವೈದಿಕ ಜ್ಞಾನದಲ್ಲಿ ವಿದ್ವಾಂಸನಾಗಿದ್ದರೂ ಅವನು ನಾಸ್ತಿಕನಾಗಿದ್ದರೆ ಅವನನ್ನು ಗುರುತಿಸಲಾಗುವುದಿಲ್ಲ. ನೋಡಿ, ಎಷ್ಟೇ ಜ್ಞಾನವನ್ನ ಪಡೆದಿರಬಹುದು, ಆದರೆ ಅವನು ನಾಸ್ತಿಕನಾಗಿದ್ದರೆ, ಭಕ್ತಿ ಸೇವೆಯಲ್ಲಿ ನಿರತನಾಗದೇ ಇದ್ರೆ ಅವನನ್ನ ಯಾರೂ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಸೇವೆ ಇಲ್ಲದ ವ್ಯಕ್ತಿಗೆ ಒಂದು ದೊಡ್ಡ ಕುಟುಂಬ ಅಥವಾ ರಾಷ್ಟ್ರದಲ್ಲಿ ಜನಿಸದ, ಬಹಿರಂಗ ಶಾಸ್ತ್ರಗಳ ಜ್ಞಾನವಿಲ್ಲದ, ತಪಸ್ಸು ಮಾಡದ ಮತ್ತು ವೇದ ಮಂತ್ರಗಳ ಪಠಣ ಇವೆಲ್ಲವೂ ಮೃತದೇಹದ ಮೇಲಿನ ಆಭರಣಗಳಂತೆ. ಅಂತಹ ಆಭರಣಗಳು ಸಾಮಾನ್ಯ ಜನರ ಕಲ್ಪಿತ ಸಂತೋಷಗಳನ್ನು ಪೂರೈಸುತ್ತವೆ. ನೋಡಿ, ಬಂದಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂತಾರೆ, ಹಾಕೋದೇ ಒಂದು ಬಿಳಿ ಬಟ್ಟೆ, ಆದ್ರೆ ಅದಕ್ಕೆ ಸಿಂಗಾರ ಮಾಡುವಂಥದ್ದು ವ್ಯರ್ಥ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಭಕ್ತಿ ಸೇವೆ ಮಾಡದೇ ಇರುವಂತಹ ವ್ಯಕ್ತಿಗೆ ಏನನ್ನೇ ಮಾಡಿದ್ರೂ ಸಹ ಅದು ವ್ಯರ್ಥ. ಭಗವಂತನ ಪರಮಾನಂದ ಪ್ರೇಮವನ್ನು ಕಂಡ ವಲ್ಲಭ ಭಟ್ಟಾಚಾರ್ಯರು ಖಂಡಿತವಾಗಿಯೂ ತುಂಬಾ ಆಶ್ಚರ್ಯಚಕಿತರಾದರು. ಭಕ್ತಿ ಸೇವೆಯ ಸಾರದ ಬಗ್ಗೆ ಭಗವಂತನ ಜ್ಞಾನ ಮತ್ತು ಅವರ ವೈಯಕ್ತಿಕ ಸೌಂದರ್ಯ ಮತ್ತು ಪ್ರಭಾವದಿಂದ ಅವರು ಆಶ್ಚರ್ಯಚಕಿತರಾದರು. ನಂತರ ವಲ್ಲಭ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಸಂಗಡಿಗರೊಂದಿಗೆ ದೋಣಿಯಲ್ಲಿ ಕೂರಿಸಿ ಊಟವನ್ನು ನೀಡಲು ತಮ್ಮ ಸ್ಥಳಕ್ಕೆ ಕರೆದೊಯ್ದರು. ಸೊ ಹೀಗೆ ಒಬ್ಬೊಬ್ಬ ಭಕ್ತರನ್ನು ಭೇಟಿಯಾದ ಆಗ ಅವರ ಒಂದು ಚೈತನ್ಯ ಮಹಾಪ್ರಭುಗಳು ಮತ್ತೆ ಭಕ್ತರ ಒಂದು ಸಂಭಾಷಣೆಗಳಾಗ್ಲಿ, ಅವರನ್ನ ಕೀರ್ತಿಸೋದಾಗ್ಲಿ, ಇದನ್ನ ನಾವು ಇಲ್ಲಿ ಗಮನಿಸಬಹುದು. ಯಮುನಾ ನದಿಯನ್ನು ದಾಟುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೊಳೆಯುವ ಕಪ್ಪು ನೀರನ್ನು ನೋಡಿ ತಕ್ಷಣವೇ ಪರಮಾನಂದದಿಂದ ಪ್ರೀತಿಯಿಂದ ದಿಗ್ಭ್ರಮೆಗೊಂಡರು. ಭಗವಂತ ಎಲ್ಲವನ್ನು ಅರಿತಿರುವಂತಹವನು, ಮತ್ತೆ ಈ ಒಂದು ಭೌತಿಕ ಜಗತ್ತಿಗೆ ಬಂದಿರೋದು ಒಂದು ಕಾರಣದಿಂದ. ಆದರೂ ಸಹ ಅವನು ಆ ಒಂದು ಕೃಷ್ಣ ಲೀಲೆಯಲ್ಲಿ ಹೇಗೆ ಯಮುನಾ ನದಿಯ ದಡದಲ್ಲಿ ಹೇಗೆ ಅವರು ತಮ್ಮ ಒಂದು ಲೀಲೆಗಳನ್ನ ಮಾಡಿದ್ರು, ಅದು ಅಲ್ಲಿ ಅವರಿಗೆ ಎಚ್ಚರವನ್ನ ಕೊಡ್ತು. ಹಾಗಾಗಿ ಅವರು ಆ ಯಮುನಾ ನದಿಯ ಒಂದು ಸ್ಪರ್ಶ ಆಗಿದ್ದೇನೆ ಅವರಿಗೆ ರೋಮಾಂಚನವಾಗತ್ತೆ. ನಿಜಕ್ಕೂ ಚೈತನ್ಯ ಮಹಾಪ್ರಭುಗಳು ಯಮುನಾ ನದಿಯನ್ನು ನೋಡಿದ ತಕ್ಷಣ ಅವರು ದೊಡ್ಡ ಶಬ್ದ ಮಾಡಿ ನೀರಿಗೆ ಹಾರಿದರು. ಇದನ್ನು ನೋಡಿ ಎಲ್ಲರೂ ಭಯ ಮತ್ತು ನಡುಕದಿಂದ ತುಂಬಿದರು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಜಗನ್ನಾಥ ದೇವಸ್ಥಾನಕ್ಕೆ ಹೋದಾಗ್ಲೂ ಸಹ ಅವರು ತುಂಬಾ ಭಾವಪರವಶರಾಗ್ತಾ ಇದ್ರು, ಮತ್ತೆ ಅಲ್ಲಿ ಬಿಡ್ತಾ ಇದ್ರು ಅವರು ಆ ಒಂದು ಪರವಶೆಯಿಂದ. ಆದ್ರೂ ಸಹ ಅವರು ಇಲ್ಲಿ ಯಮುನೆಯನ್ನು ಸಹ ಅದೇ ರೀತಿಯಲ್ಲಿ ಯಮುನಾ ನದಿಗೆ ಹಾರ್ಬಿಟ್ರು. ಯಾಕೆ ಅಂತಂದ್ರೆ ಆ ಒಂದು ಲೀಲೆಗಳ ಒಂದು ಪರಿಣಾಮ ಅವರಿಗೆ ಅಲ್ಲಿ ಆಯ್ತು. ಎಲ್ಲರಿಗೂ ಸಹ ಅಲ್ಲಿ ಆಶ್ಚರ್ಯ ಆಗತ್ತೆ, ಮತ್ತೆ ಭಯ ಆಗತ್ತೆ, ಮತ್ತೆ ಏನಾಯ್ತು ಗಾಬರಿ ಆಗತ್ತೆ. ಸೊ ಅವರೆಲ್ಲರೂ ಆತುರದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಹಿಡಿದು ನೀರಿನಿಂದ ಹೊರ ತೆಗೆದರು. ದೋಣಿಯ ವೇದಿಕೆಯ ಮೇಲೆ ಒಬ್ಬ ಭಗವಂತ ನೃತ್ಯ ಮಾಡಲು ಪ್ರಾರಂಭಿಸಿದನು. ಭಗವಂತನ ಭಾರದಿಂದಾಗಿ ದೋಣಿ ಓರೆಯಾಗಲು ಪ್ರಾರಂಭಿಸಿತು. ಅದು ನೀರಿನಿಂದ ತುಂಬಲು ಪ್ರಾರಂಭಿಸಿತು ಮತ್ತು ಮುಳುಗುವ ಅಂಚಿನಲ್ಲಿತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳು ವಲ್ಲಭಾಚಾರ್ಯರ ಮುಂದೆ ಸಾಧ್ಯವಾದಷ್ಟು ತಮ್ಮನ್ನು ತಾವು ನಿಗ್ರಹಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಅವರು ಶಾಂತವಾಗಿರಲು ಪ್ರಯತ್ನಿಸಿದರು. ಅವರ ಪರಮಾನಂದದ ಪ್ರೀತಿಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಸನ್ನಿವೇಶಗಳನ್ನು ನೋಡಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊನೆಗೂ ಶಾಂತರಾದರು. ಇದರಿಂದಾಗಿ ದೋಣಿ ಅಡೈಲದ ದಳವನ್ನು ತಲುಪಿ ಅಲ್ಲಿ ಉಳಿಯಲು ಸಾಧ್ಯವಾಯಿತು. ನೋಡಿ ಎಷ್ಟೆಲ್ಲಾ ಲೀಲೆಗಳು. ಅವರಿಗೆ ಆ ಒಂದು ಭಾವೋನ್ಮಾದ ತಡೆಯಕ್ಕೆ ಸಾಧ್ಯ. ಅಲ್ಲಿ ಅವರು ನರ್ತನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಭಾರ, ಅವ್ರು ಮೊದಲೇ ನೀರಲ್ಲಿ ಬಿದ್ದಿದ್ದಾರೆ, ಅದು ಒಂದು ನೀರು, ಅದರ ಒಂದು ಭಾರ ಎಲ್ಲವೂ ಸೇರಿ ಆ ನೀರು ಅದರಲ್ಲಿ ದೋಣಿಯಲ್ಲಿ ಸೇರೋದಕ್ಕೆ ಶುರುವಾಗೋಯ್ತು. ಆದ್ರೆ ಕಡೆಗೆ ಭಗವಂತ ಇದ್ದಾಗ ಅವೆಲ್ಲ ಯಾವುದೇ ಅನಾನುಕೂಲಗಳು ಆಗೋದಿಲ್ಲ. ಆದ್ರೂ ಸಹ ಎಲ್ಲರಿಗೂ ಗಾಬರಿ ಆಗುವಂಥದ್ದಂತೂ ಸಾಮಾನ್ಯ. ಆದ್ರೆ ಅವೆಲ್ಲ ಸಾಧ್ಯವಾಯಿತು, ಎಲ್ಲವೂ ಸರಿ ಹೋಯ್ತು. ಸನ್ನಿವೇಶಗಳನ್ನು ನೋಡಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊನೆಗೆ ಶಾಂತರಾದರು. ಇದರಿಂದಾಗಿ ದೋಣಿ ಅಡೈಲದ ದಡವನ್ನು ತಲುಪಿ ಅಲ್ಲಿ ಇಳಿಯಲು ಸಾಧ್ಯವಾಯಿತು. ಭಗವಂತನ ಕಲ್ಯಾಣಕ್ಕೆ ಹೆದರಿ ವಲ್ಲಭ ಭಟ್ಟಾಚಾರ್ಯರು ಅವರ ಸಹವಾಸದಲ್ಲಿಯೇ ಇದ್ದರು. ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ ನಂತರ ಭಟ್ಟಾಚಾರ್ಯರು ಭಗವಂತನನ್ನು ತಮ್ಮ ಮನೆಗೆ ಕರೆದೊಯ್ದರು. ಸೊ ಅವರು ಅನ್ಕೊಳ್ತಾರೆ, ಹೇಗೆ ಇವರು ತುಂಬಾ ಭಾವಪರಶರಾಗ್ತಾರೆ, ಸೊ ಹಾಗಾಗಿ ಇವ್ರ ಜೊತೆಯಲ್ಲೇ ಇರ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗತ್ತೆ.
ಚೈತನ್ಯ ಮಹಾಪ್ರಭುಗಳು ತಮ್ಮ ಮನೆಗೆ ಬಂದಾಗ ವಲ್ಲಭ ಭಟ್ಟಾಚಾರ್ಯರು ಬಹಳ ಸಂತೋಷಗೊಂಡು ಭಗವಂತನಿಗೆ ಉತ್ತಮವಾದ ಆಸನವನ್ನು ಅರ್ಪಿಸಿ ಸ್ವತಃ ಅವರ ಪಾದಗಳನ್ನು ತೊಳೆದರು. ವಲ್ಲಭ ಭಟ್ಟಾಚಾರ್ಯರು ಮತ್ತು ಅವರ ಇಡೀ ಕುಟುಂಬವು ಆ ನೀರನ್ನು ತಮ್ಮ ತಲೆಯ ಮೇಲೆ ಸಿಂಪಡಿಸಿಕೊಂಡರು. ನಂತರ ಅವರು ಭಗವಂತನಿಗೆ ಹೊಸ ಒಳ ಉಡುಪು ಹಾಗೂ ಹೊರ ಉಡುಪುಗಳನ್ನು ಅರ್ಪಿಸಿದರು. ಸೊ ಪೂರ್ತಿಯಾಗಿ ನೆಂದಂತಹವರು ಅವರು. ಹಾಗಾಗಿ ಮೊದಲು ಅವರಿಗೆ ಪಾದ ಪೂಜೆಯನ್ನ ಮಾಡಿ ಆಮೇಲೆ ಅವರಿಗೆ ಬಟ್ಟೆಗಳನ್ನ ಕೊಟ್ಟು ಅವರು ಸಹಕರಿಸಿದ್ದಾರೆ. ವಲ್ಲಭಾಚಾರ್ಯರು ಭಗವಂತನನ್ನು ಬಹಳ ವೈಭವದಿಂದ ಪೂಜಿಸಿದರು. ಸುವಾಸನೆ, ಧೂಪ, ಹೂಗಳು ಮತ್ತು ದೀಪಗಳನ್ನು ಅರ್ಪಿಸಿದರು ಮತ್ತು ಬಹಳ ಗೌರವದಿಂದ ಬಲಭದ್ರ ಭಟ್ಟಾಚಾರ್ಯರನ್ನು ಭಗವಂತನ ಅಡುಗೆಯವರು ಅಂದ್ರೆ ಬಲಭದ್ರ ಭಟ್ಟಾಚಾರ್ಯರು ಅಡಿಗೆ ಮಾಡಲು ಪ್ರೇರೇಪಿಸಿದರು. ಸೊ ಬೇಗ ಬೇಗ ಅಡಿಗೆ ಮಾಡಿ, ಚಳಿ ಅಂದ್ರೆ ನೀರಲ್ಲಿ ಬಿದ್ದಿದ್ದರೆ ಅವರಿಗೆ ಊಟ ಮಾಡ್ಬೇಕು, ಆ ಊಟವನ್ನ ಬಡಿಸೋಣ ಅಂತ ಹೀಗೆ ಅವರು ಪ್ರೇರಣೆಯನ್ನ ಕೊಡ್ತಾರೆ. ಅಂದ್ರೆ ಭಗವಂತ ಬಂದಿದ್ದಾರೆ ಅಂದ್ರೆ ಎಲ್ರೂ ಒಂಥರ ಎಕ್ಸೈಟ್ಮೆಂಟ್, ಅಲ್ಲಿ ಯಾರಿಗೂ ಅವರವರ ಕೆಲಸಗಳನ್ನ ಮಾಡೋದಿಕ್ಕೆ ಹೋಗಿರಲ್ಲ. ಹಾಗಾಗಿ ಮೊದಲು ಅಡಿಗೆ ಮಾಡಿ ಅಂತ ಹೇಳ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಕಾಳಜಿ ಮತ್ತು ಪ್ರೀತಿಯಿಂದ ಊಟವನ್ನು ನೀಡಲಾಯಿತು. ರೂಪ ಗೋಸ್ವಾಮಿ ಮತ್ತು ವಲ್ಲಭ ಸಹೋದರರಿಗೂ ಆಹಾರವನ್ನು ನೀಡಲಾಯಿತು. ವಲ್ಲಭ ಭಟ್ಟಾಚಾರ್ಯರು ಮೊದಲು ಭಗವಂತನ ಆಹಾರದ ಅವಶೇಷಗಳನ್ನು ಶೀಲ ರೂಪ ಗೋಸ್ವಾಮಿಗೆ ಅರ್ಪಿಸಿದರು. ನಂತರ ಕೃಷ್ಣದಾಸರಿಗೆ ಅರ್ಪಿಸಿದರು. ನಂತರ ಭಗವಂತನಿಗೆ ಬಾಯಿಯನ್ನು ಶುದ್ಧೀಕರಿಸಲು ಮಸಾಲೆಗಳನ್ನು ನೀಡಲಾಯಿತು. ನಂತರ ಅವರಿಗೆ ವಿಶ್ರಾಂತಿ ನೀಡಲಾಯಿತು ಮತ್ತು ವಲ್ಲಭ ಭಟ್ಟಾಚಾರ್ಯರು ಸ್ವತಃ ಅವರ ಕಾಲುಗಳನ್ನು ಮಸಾಜ್ ಮಾಡಿದರು. ವಲ್ಲಭ ಭಟ್ಟಾಚಾರ್ಯರು ಅವರಿಗೆ ಮಸಾಜ್ ಮಾಡುತ್ತಿದ್ದಾಗ ಭಗವಂತನು ಅವರನ್ನು ಪ್ರಸಾದ ತೆಗೆದುಕೊಳ್ಳಲು ಹೇಳಿದರು. ಪ್ರಸಾದ ಸೇವಿಸಿದ ನಂತರ ಅವರು ಭಗವಂತನ ಪಾದಗಳಿಗೆ ಮತ್ತೆ ಮರಳಿದರು. ಆ ಸಮಯದಲ್ಲಿ ತಿರುಹಿತ ಜಿಲ್ಲೆಯ ರಘುಪತಿ ಉಪಾಧ್ಯಾಯರು ಬಂದರು. ಅವರು ಬಹಳ ವಿದ್ವಾಂಸರು, ಮಹಾನ್ ಭಕ್ತರು ಮತ್ತು ಗೌರವಾನ್ವಿತ ಸಜ್ಜನರು. ಸೊ ಈಗ ಇನ್ನೊಬ್ಬರು ಭಗವಂತನನ್ನ ಭೇಟಿ ಮಾಡೋದಕ್ಕೆ ಬಂದಂತಹವರು ರಘುಪತಿ ಉಪಾಧ್ಯಾಯರು ಅಂತ. ಸೊ ಅವರ ಒಂದು ಭೇಟಿಯ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ರಘುಪತಿ ಉಪಾಧ್ಯಾಯರು ಮೊದಲು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಮನ ಸಲ್ಲಿಸಿದರು ಮತ್ತು ಭಗವಂತನು ಅವರಿಗೆ ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರಿ ಎಂದು ಹೇಳಿ ಆಶೀರ್ವಾದ ಮಾಡಿದರು. ಸೊ ನೇರವಾಗಿ ಆಶೀರ್ವಾದ ಪಡೆದಂತಹವರು ಇವರೆಲ್ಲ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿರಿ ಅಂತ ಅವರಿಗೆ ಹೇಳಿರುವಂಥದ್ದು. ರಘುಪತಿ ಉಪಾಧ್ಯಾಯನು ಭಗವಂತನ ಆಶೀರ್ವಾದವನ್ನು ತುಂಬಾ ಸಂತೋಷಪಟ್ಟನು. ಆಗ ಭಗವಂತನು ಕೃಷ್ಣನನ್ನು ವಿವರಿಸಲು ಹೇಳಿದರು. ನೋಡಿ, ಭಗವಂತ ಭಕ್ತರ ಒಂದು ಇದನ್ನ ಹೇಗೆ ಅಂತಂದ್ರೆ ಇಷ್ಟಪಡ್ತಾರೆ, ನೀನು ನನ್ಗೆ ಇನ್ನು ಹೆಚ್ಚು ಹೇಳು ಅಂತ. ಅಂದ್ರೆ ಈಗ ನಾವು ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ಹಳೆದನ್ನೆಲ್ಲ ನಾವು ಮೆಲ್ಕು ಹಾಕ್ತಿವಿ, ಅಥವಾ ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ ನಾವು ಮೆಲ್ಕು ಹಾಕ್ತಾ ಇರ್ತೀವಿ. ಆದ್ರೆ ನಮ್ಗೆ ಏನ್ ಇಷ್ಟನೋ ನಮ್ಗೆ ಅವರ ಬಗ್ಗೆ ಅದನ್ನ ಕೇಳೋದಕ್ಕೆ ನಾವು ಸಹ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಭಗವಂತ ಭಕ್ತರಿಂದ ಆ ಕೀರ್ತಿಯನ್ನ ಕೇಳೋದಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಅವರು ಕೃಷ್ಣನನ್ನ ವಿವರಿಸೋದಕ್ಕೆ ಶುರು ಮಾಡ್ತಾರೆ. ಅವರು ಕೃಷ್ಣ ಲೀಲೆಯ ಬಗ್ಗೆ ಸ್ವತಃ ರಚಿಸಿದ ಕೆಲವು ಶ್ಲೋಕಗಳನ್ನು ಪಠಿಸಲು ಪ್ರಾರಂಭಿಸಿದರು. ಆ ಶ್ಲೋಕಗಳನ್ನು ಕೇಳಿದ ಚೈತನ್ಯ ಮಹಾಪ್ರಭುಗಳು ಪರಮಾನಂದದ ಪ್ರೀತಿಯಿಂದ ತುಂಬಿ ಹೋದರು. ರಘುಪತಿ ಉಪಾಧ್ಯಾಯ ಪಠಿಸಿದರು. ಭೌತಿಕ ಅಸ್ತಿತ್ವಕ್ಕೆ ಹೆದರುವವರು ವೈದಿಕ ಸಾಹಿತ್ಯವನ್ನು ಪೂಜಿಸುತ್ತಾರೆ. ಕೆಲವರು ವೈದಿಕ ಸಾಹಿತ್ಯದ ಅನುಬಂಧಗಳಾದ ಸ್ಮೃತಿಯನ್ನು ಪೂಜಿಸುತ್ತಾರೆ ಮತ್ತು ಇತರರು ಮಹಾಭಾರತವನ್ನು ಪೂಜಿಸುತ್ತಾರೆ. ನನ್ನ ಮಟ್ಟಿಗೆ ಹೇಳುವುದಾದರೆ ನಾನು ಕೃಷ್ಣನ ತಂದೆ ಮಹಾರಾಜ ನಂದನನ್ನು ಪೂಜಿಸುತ್ತೇನೆ. ಅವರ ಅಂಗಳದಲ್ಲಿ ಪರಮ ಸತ್ಯ ನುಡಿಸುತ್ತಿದ್ದಾನೆ. ಹೇಗೆ ಕೃಷ್ಣನ ಲೀಲೆಗಳು ನಂದ ಮಹಾರಾಜನ ಒಂದು ಮನೆಯ ಆವರಣದಲ್ಲಿ ಹೇಗೆ ನಡೆಯಿತೋ ಅದು ನನಗೆ ತುಂಬಾ ಪ್ರಿಯ ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ರಘುಪತಿ ಉಪಾಧ್ಯಾಯರನ್ನು ಭಗವಂತನು ಇನ್ನಷ್ಟು ಶ್ಲೋಕಗಳನ್ನು ಪಠಿಸಲು ಕೇಳಿಸಿಕೊಂಡಾಗ ಅವರು ತಕ್ಷಣವೇ ಭಗವಂತನಿಗೆ ನಮಸ್ಕರಿಸಿ ಅವರ ಕೋರಿಕೆಯನ್ನು ಪೂರೈಸಿದರು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಯಮುನಾ ನದಿಯ ದಡದಲ್ಲಿರುವ ಪದಗಳಲ್ಲಿ ಗೋಪಿಯರನ್ನು ಭೇಟಿಯಾಡುತ್ತಿದ್ದನೆಂದು ನಾನು ಹೇಳಿದಾಗ ಯಾರು ನನ್ನನ್ನು ನಂಬುತ್ತಾರೆ? ಈ ರೀತಿಯಾಗಿ ಭಗವಂತನು ತನ್ನ ಲೀಲೆಗಳನ್ನು ಪ್ರದರ್ಶಿಸುತ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ರಘುಪತಿ ಉಪಾಧ್ಯಾಯರನ್ನು ಶ್ರೀಕೃಷ್ಣ ಲೀಲೆಗಳ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸಲು ಕೇಳಿಕೊಂಡರು. ಹೀಗೆ ಭಗವಂತನು ಪರಮಾನಂದದ ಪ್ರೀತಿಯಲ್ಲಿ ಲೀನರಾದರು ಮತ್ತು ಅವನ ಮನಸ್ಸು ಮತ್ತು ದೇಹವು ಸಡಿಲಗೊಂಡಿತು. ಯಾವಾಗ ಗೋಪಿಯರು ಅಂದ್ರೆ ಗೋಪಿಯರ
ತುಂಬಾ ಮಾಧುರ್ಯ ಭಾವದಲ್ಲಿದ್ದಂಥವ್ರು. ಸೊ ಅವರ ಬಗ್ಗೆ ಕೇಳೋದು ಅಂತಂದ್ರೆ ಭಗವಂತನಿಗೆ ಇನ್ನೂ ಹೆಚ್ಚಿನ ಒಂದು ಆನಂದ. ಹಾಗಾಗಿ ಮತ್ತೆ ಮತ್ತೆ ಅವರು ಕೇಳೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ರಘುಪತಿ ಉಪಾಧ್ಯಾಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಮಾನಂದ ಲಕ್ಷಣಗಳನ್ನು ನೋಡಿದಾಗ ಭಗವಂತ ಮನುಷ್ಯನಲ್ಲ ಕೃಷ್ಣನೇ ಎಂದು ನಿರ್ಧರಿಸಿದರು. ಸೊ ಈಗ ಅವರಿಗೆ ಅರ್ಥ ಆಯಿತು. ಚೈತನ್ಯ ಮಹಾಪ್ರಭುಗಳು ರಘುಪತಿ ಉಪಾಧ್ಯಾಯರನ್ನು ಕೇಳಿದರು, ನಿಮ್ಮ ನಿರ್ಧಾರದ ಪ್ರಕಾರ ಯಾರು ಅಗ್ರಗಣ್ಯರು? ಅಂದ್ರೆ ಎಲ್ಲವನ್ನೂ ಹೇಳಿದ್ರು, ಆದ್ರೂ ಸಹ ಕೇಳ್ತಾ ಇದ್ದಾರೆ. ಕೃಷ್ಣ ಎಲ್ಲ ನಿವಾಸಗಳಲ್ಲಿ ಯಾವುದು ಉತ್ತಮ ಎಂದು ನೀವು ಭಾವಿಸುತ್ತೀರಿ? ಕೃಷ್ಣನ ಎಲ್ಲ ನಿವಾಸಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ಕೃಷ್ಣನ 3 ಯುಗಗಳಾದ ಬಾಲ್ಯ ಮತ್ತೆ ಯೌವನ, ನೀವು ಯಾವುದನ್ನು ಉತ್ತಮವೆಂದು ಪರಿಗಣಿಸುತ್ತೀರಿ ಎಂದು ಕೇಳಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ಮಧುರವಾದವುಗಳಲ್ಲಿ ನೀವು ಯಾವುದನ್ನು ಉತ್ತಮವೆಂದು ಪರಿಗಣಿಸುತ್ತೀರಿ ಎಂದು ಕೇಳಿದಾಗ ಚೈತನ್ಯ ಮಹಾಪ್ರಭುಗಳು, ನೀವು ಖಂಡಿತವಾಗಿ ಪ್ರಥಮ ದರ್ಜೆಯ ತೀರ್ಮಾನಗಳನ್ನು ನೀಡಿದ್ದೀರಿ ಎಂದು ಹೇಳಿದರು. ಇದನ್ನು ಹೇಳಿದ ನಂತರ ಅವರು ತತ್ತರಿಸುವ ಧ್ವನಿಯಲ್ಲಿ ಪೂರ್ಣ ಶ್ಲೋಕವನ್ನು ಪಠಿಸಲು ಪ್ರಾರಂಭಿಸಿದರು. ಶ್ಯಾಮ ಸುಂದರ ರೂಪವು ಪರಮಾತ್ಮನ ರೂಪ, ಮಥುರಾ ನಗರವು ಪರಮಾತ್ಮನ ವಾಸಸ್ಥಾನ, ಶ್ರೀಕೃಷ್ಣನ ನವ ಯೌವನವನ್ನು ಯಾವಾಗಲೂ ಧ್ಯಾನಿಸಬೇಕು ಮತ್ತು ದಾಂಪತ್ಯ ಪ್ರೀತಿಯ ಮಧುರತೆಯ ಪರಮಾತ್ಮನ ಮಧುರತೆಯಾಗಿದೆ. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ರಘುಪತಿ ಉಪಾಧ್ಯಾಯರನ್ನು ಪರಮಾನಂದದ ಪ್ರೀತಿಯಿಂದ ಅಪ್ಪಿಕೊಂಡರು. ರಘುಪತಿ ಉಪಾಧ್ಯಾಯರು ಸಹ ಪ್ರೀತಿಯಿಂದ ತುಂಬಿ ಹೋದರು ಮತ್ತು ಅವರು ನೃತ್ಯ ಮಾಡಲು ಪ್ರಾರಂಭಿಸಿದರು. ಸೊ ಈಗ ಭಕ್ತನ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಯಾಕೆ ಅಂತಂದ್ರೆ ಅದನ್ನ ಹೇಳ್ತಾನೆ ಅವರು ಎಕ್ಸ್ಟಸಿಗೆ ಹೋಗಿರುವಂಥದ್ದು. ಹಾಗಾಗಿ ಅವರು ಸಂತೋಷದಿಂದ ನೃತ್ಯವನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ಮತ್ತು ರಘುಪತಿ ಉಪಾಧ್ಯಾಯರ ನೃತ್ಯವನ್ನು ನೋಡಿ ಭಟ್ಟಾಚಾರ್ಯರು ಆಶ್ಚರ್ಯಚಕಿತರಾದರು. ಅವರು ತಮ್ಮ 2 ಪುತ್ರರನ್ನು ಮುಂದೆ ತಂದು ಭಗವಂತನ ಪಾದಕಮಲಗಳಲ್ಲಿ ಬೀಳಿಸಿದರು. ಸೊ ಇಂತಹ ಮಹಾತ್ಮರನ್ನ ನೋಡುವಂತಹ ಒಂದು ಪುಣ್ಯ ಯಾರಿಗೆ ಸಿಗುವಂಥದ್ದು? ಹಾಗಾಗಿ ರಘುಪತಿ ಉಪಾಧ್ಯಾಯರು ಏನ್ ಮಾಡ್ತಾರೆ, ತಮ್ಮ ಮಕ್ಕಳನ್ನ ಕರೆದು ಅಲ್ಲಿ ನಮಸ್ಕಾರವನ್ನ ಮಾಡೋದಕ್ಕೆ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆಂದು ಕೇಳಿದ ಕೂಡಲೇ ಎಲ್ಲಾ ಗ್ರಾಮಸ್ಥರು ಅವರನ್ನು ನೋಡಲು ಹೋದರು. ಅವರನ್ನು ನೋಡುವ ಮೂಲಕ ಅವರೆಲ್ಲರೂ ಕೃಷ್ಣನ ಭಕ್ತರಾದರು. ಯಾರು ಭಗವಂತನ ಒಂದು ಸಂಪರ್ಕಕ್ಕೆ ಬರ್ತಾರೋ ಎಲ್ಲರೂ ಸಹ ಅವರ ಒಂದು ಭಕ್ತರಾಗ್ತಾ ಇದ್ರು. ಸೊ ಹಾಗಾಗಿ ನೂರಾರು ಸಾವಿರಾರು ಜನರು ಬರೋದಿಕ್ಕೆ ಶುರು ಮಾಡ್ತಾರೆ. ಗ್ರಾಮದ ಎಲ್ಲ ಬ್ರಾಹ್ಮಣರು ಭಗವಂತನಿಗೆ ಆಹ್ವಾನವನ್ನು ನೀಡಲು ಉತ್ಸುಕರಾಗಿದ್ದರು. ಆದರೆ ವಲ್ಲಭ ಭಟ್ಟಾಚಾರ್ಯರು ಹಾಗೆ ಮಾಡುವುದನ್ನು ನಿಷೇಧಿಸಿದರು. ಆಗ ವಲ್ಲಭ ಭಟ್ಟರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅಡೈಲದಲ್ಲಿ ಕೊಳ್ಳದಿರಲು ನಿರ್ಧರಿಸಿದರು. ಏಕೆಂದರೆ ಭಗವಂತ ಪರಮಾನಂದದಿಂದ ಯಮುನಾದಿಗೆ ಹಾರಿದನು. ಆದ್ದರಿಂದ ಅವರನ್ನು ಪ್ರಯಾಗಕ್ಕೆ ಕರೆತರಲು ನಿರ್ಧರಿಸಿದರು. ಸೊ ಇಲ್ಲಿದ್ದಾಗ ಏನಾಗತ್ತೆ, ಯಮುನೆಯ ಒಂದು ಸಂಪರ್ಕದಲ್ಲಿ ಭಗವಂತ ಮತ್ತೆ ಆ ಒಂದು ಎಕ್ಸ್ಟಸಿಗೆ ಹೋಗುವಂಥದ್ದು. ಮತ್ತೆ ಗ್ರಾಮಸ್ಥರು ಬೇರೆ ಎಲ್ಲ ಆಹ್ವಾನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಇದ್ದಾಗ ಭಗವಂತ ಇನ್ನೂ ಹೆಚ್ಚು ಆ ಒಂದು ಇದನ್ನ ಮಾಡ್ತಾರೆ ಅನ್ನೋದನ್ನ ತಿಳಿದು ಅವರು ಪ್ರಯಾಗಕ್ಕೆ ಕಳಿಸೋದಿಕ್ಕೆ ಅವರು ಡಿಸೈಡ್ ಮಾಡ್ತಾರೆ. ವಲ್ಲಭ ಭಟ್ಟರು ಯಾರಾದರೂ ಇಷ್ಟಪಟ್ಟರೆ ಅವರು ಪ್ರಯಾಗಕ್ಕೆ ಹೋಗಿ ಭಗವಂತನಿಗೆ ಆಹ್ವಾನಗಳನ್ನು ನೀಡಬಹುದು ಎಂದು ಹೇಳಿದರು. ಈ ರೀತಿಯಾಗಿ ಅವರು ಭಗವಂತನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಪ್ರಯಾಗಕ್ಕೆ ಹೊರಟನು. ವಲ್ಲಭ ಭಟ್ಟಾಚಾರ್ಯರು ಯಮುನಾ ನದಿಯನ್ನು ತಪ್ಪಿಸಿದರು. ಭಗವಂತನನ್ನು ಗಂಗಾ ನದಿಯಲ್ಲಿ ದೋಣಿಯಲ್ಲಿ ಕೂರಿಸಿ ಆತನೊಂದಿಗೆ ಪ್ರಯಾಗಕ್ಕೆ ಹೊರಟರು. ಸೊ ಯಮುನೆಯನ್ನ ಸ್ಕಿಪ್ ಮಾಡಿ ಅವರು ಗಂಗಾ ಕಡೆಗೆ ಹೋಗುವಂಥದ್ದು, ಗಂಗೆಯಲ್ಲಿ ಹೋಗುವಂಥದ್ದು. ಪ್ರಯಾಗದಲ್ಲಿ ಜನಸಂದಣಿ ಹೆಚ್ಚಾದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ದಶಾಶ್ವಮೇಧ ಘಾಟ್ ಎಂಬ ಸ್ಥಳಕ್ಕೆ ಹೋದರು. ಅಲ್ಲಿಯೇ ಭಗವಂತನು ಶ್ರೀ ರೂಪ ಗೋಸ್ವಾಮಿಗೆ ಉಪದೇಶ ನೀಡಿ ಭಕ್ತಿ ಸೇವೆಯ ತತ್ವಶಾಸ್ತ್ರದಲ್ಲಿ ಅವರಿಗೆ ಅಧಿಕಾರ ನೀಡಿದರು. ಸೊ ಯಾವಾಗ ಪ್ರಯಾಗಕ್ಕೆ ಬರ್ತಾರೋ ಅಲ್ಲಿ ಗೋಸ್ವಾಮಿಗಳು ಸಹ ಅವರಲ್ಲಿ ನಿಲ್ತಾರೆ. ಮತ್ತೆ ಆ ಒಂದು 8 ದಿವಸನೋ 9 ದಿವಸನೋ ಅವರಿಗೆ ಭಕ್ತಿಯ ಬಗ್ಗೆ ಹೇಳುವಂಥದ್ದು. ಭಗವಂತ ನೇರವಾಗಿ ಅವರಿಗೆ ಹೇಳಿ ನೀನು ಅದನ್ನ ಬರೀ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಭಕ್ತಿ ಸೇವೆಯ ತತ್ವಶಾಸ್ತ್ರವನ್ನ ಅವರಿಗೆ ನೀಡುವಂಥದ್ದು, ನೇರವಾದಂತಹ ಒಂದು ಅವರಿಗೆ ಉಪದೇಶ ಸಿಕ್ಕಿರುವಂಥದ್ದು. ಅದನ್ನ ರೂಪ ಗೋಸ್ವಾಮಿಗಳು ನಮಗೆ ಭಕ್ತಿ ರಸಾಮೃತ ಸಿಂಧುದಲ್ಲಿ ನಮಗೆ ಸಿಕ್ಕಿದೆ. ಆದರೂ ಸಹ ನಾವು ಪೂರ್ತಿಯಾಗಿ ಓದಿ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ನಮಗೆ ಆ ಒಂದು ಕೆಪಾಸಿಟಿ ಇಲ್ಲ. ಹಾಗಾಗಿ ನಮಗೆ 19 ಅಧ್ಯಾಯಗಳನ್ನ ಓದಿ ಅದಾದ್ಮೇಲೆ ಈ ಭಕ್ತಿಯಲ್ಲಿ ಇನ್ನೂ ಹೆಚ್ಚು ಮುಂದುವರಿತಾ ಅದಾದ್ಮೇಲೆ ನಾವು ಅದನ್ನ ಪೂರ್ಣವಾಗಿ ಓದೋದಿಕ್ಕೆ ಸಾಧ್ಯ ಆಗತ್ತೆ ಅಂತ
ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಲ ರೂಪ ಗೋಸ್ವಾಮಿಗೆ ಶ್ರೀ ಕೃಷ್ಣನ ಕುರಿತಾದ ಸತ್ಯದ ಅಂತಿಮ ಮಿತಿಯನ್ನು, ಭಕ್ತಿ ಸೇವೆಯ ಕುರಿತಾದ ಸತ್ಯವನ್ನು ಮತ್ತು ಅಲೌಕಿಕ ಮಧುರತೆಯ ಕುರಿತಾದ ಸತ್ಯವನ್ನು ಬೋಧಿಸಿದರು. ಯಾವುದು ಪರಮವಾದದ್ದು ಅನ್ನೋದನ್ನ ಅವರು ಹೇಳುವಂಥದ್ದು. ಸೊ ಇದನ್ನ ಎಲ್ಲವನ್ನು ತಿಳಿಸಿ ಅವರು ಇದು ರಾಧಾ ಮತ್ತು ಕೃಷ್ಣರ ನಡುವಿನ ದಾಂಪತ್ಯ ಪ್ರೀತಿಯಲ್ಲಿ ಅಂತ್ಯಗೊಂಡಿತು. ಅಂದ್ರೆ ರಾಗಾನುಗ ಭಕ್ತಿಯ ಬಗ್ಗೆ, ರಾಗಾನುಗ ಭಕ್ತಿ ಮತ್ತೆ ಆ ಒಂದು ಎಕ್ಸ್ಟಸಿ ಏನಿತ್ತು ಮತ್ತೆ ಕೃಷ್ಣರ ಆ ಒಂದು ನಡುವಿನ ಮಾಧುರ್ಯ ಪ್ರೇಮ ಅನ್ನೋದರ ಬಗ್ಗೆ ಅದು ಕೊನೆಗೊಳ್ಳುತ್ತೆ. ಅವರು ರೂಪಗೋಸ್ವಾಮಿಗೆ ಶ್ರೀಮದ್ ಭಾಗವತದ ಅಂತಿಮ ತೀರ್ಮಾನಗಳನ್ನು ತಿಳಿಸಿದರು. ಸೊ ಎಲ್ಲಾ ರೀತಿಯಾದಂತಹ ಉಪದೇಶಗಳನ್ನು ಅವರಿಗೆ ಕೊಟ್ಟಂಥದ್ದು. ಶ್ರೀ ಚೈತನ್ಯ ಮಹಾಪ್ರಭುಗಳು ರಮಾನಂದರಾಯರಿಂದ ಕೇಳಿದ ಎಲ್ಲ ತೀರ್ಮಾನಗಳನ್ನು ರೂಪ ಗೋಸ್ವಾಮಿಗಳಿಗೆ ಕಲಿಸಿದರು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಅವರಿಗೆ ಸಬಲೀಕರಿಸಿಗೊಳಿಸಿದರು. ಅಂದ್ರೆ ಯಾವುದು ಎಷ್ಟು ಬೇಕು, ಯಾವ ರೀತಿಯಲ್ಲಿ ಹೇಳಬೇಕು, ಯಾವುದು ಎಲ್ಲರಿಗೂ ಮುಟ್ಟಬೇಕು ಆ ರೀತಿಯಲ್ಲಿ ಹೇಳಿ ಅವರು ಅದನ್ನ ಪೂರ್ತಿ ಮಾಡ್ತಾರೆ. ರೂಪ ಗೋಸ್ವಾಮಿಯ ಹೃದಯವನ್ನು ಪ್ರವೇಶಿಸುವ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ಸತ್ಯಗಳ ತೀರ್ಮಾನಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ಅವರಿಗೆ ಅಧಿಕಾರ ನೀಡಿದರು. ಅವರು ಅವರನ್ನು ಶಿಷ್ಯ ಪರಂಪರೆಯ ತೀರ್ಪುಗಳೊಂದಿಗೆ ಸರಿಯಾಗಿ ಹೊಂದಿಕೆಯಾಗುವ ಅನುಭವಿ ಭಕ್ತನನ್ನಾಗಿ ಮಾಡಿದರು. ಹೀಗೆ ರೂಪ ಗೋಸ್ವಾಮಿಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ವೈಯಕ್ತಿಕವಾಗಿ ಅಧಿಕಾರ ನೀಡಿದರು. ಯಾರಿಗುಂಟು ಅಲ್ವಾ ಈ ರೀತಿಯಾದಂತಹ ಒಂದು ಶಿಷ್ಯ ವೃತ್ತಿ ನೇರವಾಗಿ ಭಗವಂತನಿಂದ ಪಡೆದಂಥದ್ದು ರೂಪ ಗೋಸ್ವಾಮಿಗಳು. ಹಾಗಾಗಿ ಅವರಿಂದ ತಿಳಿದಂತಹ ನಾವುಗಳು ಸಹ ಪುಣ್ಯವಂತರು. ಯಾಕೆ ಅಂತಂದ್ರೆ ಆ ಒಂದು ಭಕ್ತಿ ಸೇವೆಯ ಬಗ್ಗೆ ನಾವು ಅರಿಯುವಂತಹ ಒಂದು ನಮಗೆ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಶಿವಾನಂದ ಸೇನರ ಪುತ್ರ ಕವಿಕರ್ಣರನು ತನ್ನ ಚೈತನ್ಯ ಚಂದ್ರೋದಯ ಎಂಬ ಪುಸ್ತಕದಲ್ಲಿ ಶ್ರೀ ರೂಪ ಗೋಸ್ವಾಮಿ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವಿನ ಭೇಟಿಯನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಆಕ್ಚುಲಿ ಅದು ತುಂಬಾ ಇದೆ. 9 ದಿನಗಳ ಕಾಲ ಕ್ರಮೇಣವಾಗಿ ಅವರು ಹೇಳ್ತಾ ಹೋಗೋದು. ದಶಾಶ್ವಮೇಧ ಘಾಟದಲ್ಲಿ ಇದ್ದು ಅವರು ಯಾವ ರೀತಿಯ ಬೋಧನೆಗಳನ್ನ ಮಾಡಿದ್ರು ಎಲ್ಲವನ್ನೂ ಅಲ್ಲಿ ಹೇಳುವಂಥದ್ದು. ಕಾಲಕ್ರಮೇಣ ವೃಂದಾವನದಲ್ಲಿ ಕೃಷ್ಣನ ಲೀಲೆಗಳ ಅಲೌಕಿಕ ಸುದ್ದಿ ಬಹುತೇಕ ಕಳೆದು ಹೋಯಿತು. ಆ ಅಲೌಕಿಕ ಲೀಲೆಗಳನ್ನು ಸ್ಪಷ್ಟವಾಗಿ ವಿವರಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಲ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗೆ ತಮ್ಮ ಕರುಣೆಯ ಅಮೃತವನ್ನು ನೀಡಿ ವೃಂದಾವನದಲ್ಲಿ ಈ ಕಾರ್ಯವನ್ನು ಕೈಗೊಳ್ಳಲು ಅಧಿಕಾರ ನೀಡಿದರು. ಸೊ ಏನು ಆ ಒಂದು ದ್ವಾಪರ ಯುಗ ಮುಗಿದ ಮೇಲೆ ಲೀಲೆಗಳು ಏನೇನಾಯ್ತು, ಆ ವೃಂದಾವನದ ಲೀಲೆಗಳು ಎಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಯ್ತು. ಆ ಲೀಲೆಗಳ ಬಗ್ಗೆ ಮತ್ತೆ ನಾವು ನೋಡಿದ ಹಾಗೆ ರಾಧಾಕುಂಡ, ಶ್ಯಾಮಕುಂಡ ಇದರ ಬಗ್ಗೆ ಎಲ್ಲ ತಿಳಿದೇ ಹೋಯ್ತು. ಹಾಗಾಗಿ ಅದರ ಒಂದು ಕಾರ್ಯವನ್ನ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿಗೆ ಕೊಡ್ತಾರೆ. ಆರಂಭದಿಂದಲೂ ಶ್ರೀಲ ರೂಪ ಗೋಸ್ವಾಮಿ ಮತ್ತು ಚೈತನ್ಯ ಮಹಾಪ್ರಭುಗಳ ದಿವ್ಯ ಗುಣಗಳಿಂದ ತೀವ್ರವಾಗಿ ಆಕರ್ಷಿತರಾಗಿದ್ದರು. ಹೀಗೆ ಅವರು ಕುಟುಂಬ ಜೀವನದಿಂದ ಶಾಶ್ವತವಾಗಿ ಮುಕ್ತರಾದರು. ಶ್ರೀಲ ರೂಪ ಗೋಸ್ವಾಮಿ ಮತ್ತು ಅವರ ಕಿರಿಯ ಸಹೋದರ ವಲ್ಲಭರು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಆಶೀರ್ವದಿಸಲ್ಪಟ್ಟರು. ಭಗವಂತನು ತನ್ನ ದಿವ್ಯ ಶಾಶ್ವತ ರೂಪದಲ್ಲಿ ದಿವ್ಯವಾಗಿ ನೆಲೆಸಿದ್ದರು. ಪ್ರಯಾಗದಲ್ಲಿ ಅವರು ರೂಪ ಗೋಸ್ವಾಮಿಗೆ ಕೃಷ್ಣನ ದಿವ್ಯ ಆನಂದಮಯ ಪ್ರೀತಿಯ ಬಗ್ಗೆ ಹೇಳಿದರು. ನಂತರ ಭಗವಂತನು ಅವರನ್ನು ತುಂಬಾ ಪ್ರೀತಿಯಿಂದ ಅಪ್ಪಿಕೊಂಡು ತನ್ನ ಎಲ್ಲಾ ಕರುಣೆಯನ್ನು ಅವರ ಮೇಲೆ ದಯಪಾಲಿಸಿದನು. ಸೊ ಹೀಗೆ ಭಗವಂತ ಅವರಿಗೆ ಪೂರ್ಣವಾದಂತಹ ದಯೆಯನ್ನ ಕೊಡ್ತಾರೆ, ಮತ್ತೆ ಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯವನ್ನ ಕೊಡ್ತಾರೆ. ಎಲ್ಲ ಉಪದೇಶಗಳನ್ನ ಕೊಟ್ಟು ನೀನು ಈ ರೀತಿಯಾಗಿ ರಚನೆಗಳನ್ನ ಮಾಡು ಅಂತ ಹೇಳಿ ಅವರು ಪರಿಪೂರ್ಣವಾಗಿ ಅವರಿಗೆ ಒಂದು ಬೆಂಬಲವನ್ನ ಕೊಡ್ತಾರೆ. ವಾಸ್ತವವಾಗಿ ಶ್ರೀ ಚೈತನ್ಯ ಮಹಾಪ್ರಭು ಅವರ ಆತ್ಮೀಯ ಸ್ನೇಹಿತರಾದ ಸ್ವರೂಪ ದಾಮೋದರರು ಶ್ರೀ ರೂಪ ಗೋಸ್ವಾಮಿ ಅವರ ಪ್ರತಿರೂಪವಾಗಿದ್ದರು. ಅವರು ಭಗವಂತನಿಗೆ ತುಂಬಾ ಪ್ರಿಯರಾಗಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಪರಮಾನಂದದ ಪ್ರೀತಿಯ ಸಾಕಾರವಾಗಿದ್ದ ರೂಪ ಗೋಸ್ವಾಮಿ ಸ್ವಾಭಾವಿಕವಾಗಿ ತುಂಬಾ ಸುಂದರರಾಗಿದ್ದರು. ಅವರು ಭಗವಂತನು ಪ್ರತಿಪಾದಿಸಿದ ತತ್ವಗಳನ್ನು ಬಹಳ ಎಚ್ಚರಿಕೆಯಿಂದ ಅನುಸರಿಸಿದರು ಮತ್ತು ಶ್ರೀಕೃಷ್ಣನ ಲೀಲೆಗಳನ್ನು ಸರಿಯಾಗಿ ವಿವರಿಸಲು ಅವರು ಸಮರ್ಥ ವ್ಯಕ್ತಿಯಾಗಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಕರುಣೆಯನ್ನು ರೂಪ ಗೋಸ್ವಾಮಿ ಮೇಲೆ ವಿಸ್ತರಿಸಿದರು, ಏಕೆಂದರೆ ಅವರು ಅಲೌಕಿಕ ಸಾಹಿತ್ಯವನ್ನು ಬರೆಯುವ ಮೂಲಕ ಸೇವೆ ಸಲ್ಲಿಸಬಹುದು.
ಸೊ ಹೀಗೆ ಅವರ ಒಂದು ಕರುಣೆ ಪರಿಪೂರ್ಣವಾಗಿ ರೂಪ ಗೋಸ್ವಾಮಿಗಳಿಗೆ ಕೊಟ್ಟಿರುವಂಥದ್ದು. ರೂಪ ಗೋಸ್ವಾಮಿಗಳು ಸಹ ಅದನ್ನ ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅಲ್ಲಿ ನವಾಬ್ ಹುಸೇನನ ಒಂದು ಆಸ್ಥಾನದಲ್ಲಿ ಇದ್ರೂ ಸಹ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವ್ರಿಗೆ ಆವಾಗ ಅವರು ಮೆಲ್ಕು ಹಾಕ್ತಾ ಇರ್ತಾರೆ. ಅವರ ಪತ್ರದಲ್ಲಿ ಅವರ ಒಂದು ಸಂಬಂಧ ಇದ್ದೇ ಇರುತ್ತೆ. ಆದರೂ ಸಹ ಅವರನ್ನ ಭೇಟಿ ಆಗೋದು, ಅವರ ಒಂದು ಉಪದೇಶಗಳನ್ನ ಪಡೆಯೋದು ಅವರಿಗೆ ತುಂಬಾ ಮುಖ್ಯವಾಗಿರೋಂಥದ್ದು. ಶ್ರೀಲ ರೂಪ ಗೋಸ್ವಾಮಿ ಗುಣಲಕ್ಷಣಗಳು ಕವಿ ಕರ್ಣ ಪುರರು ವಿವಿಧ ಸ್ಥಳಗಳಲ್ಲಿ ವಿವರಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಲ ರೂಪ ಗೋಸ್ವಾಮಿ ಮತ್ತು ಶ್ರೀಲ ಸನಾತನ ಗೋಸ್ವಾಮಿ ಮೇಲೆ ತಮ್ಮ ಅವಿವೇಕದ ಕರುಣೆಯನ್ನು ಹೇಗೆ ದಯಪಾಲಿಸಿದರು ಎಂಬುದರ ಬಗ್ಗೆಯೂ ವಿವರಣೆಯನ್ನು ನೀಡಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ಮಹಾನ್ ಧೀಮಂತ ಭಕ್ತರಿಗೆ ಶ್ರೀಲ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಪ್ರೀತಿ ಮತ್ತು ಗೌರವದ ವಸ್ತುವಾಗಿದ್ದರು. ಯಾರಾದರೂ ವೃಂದಾವನವನ್ನು ನೋಡಿ ತನ್ನ ದೇಶಕ್ಕೆ ಹಿಂದಿರುಗಿದರೆ ಭಗವಂತನ ಸಹಚರರು ಅವನಿಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ವೃಂದಾವನದಿಂದ ಅವರನ್ನು ಕೇಳುತ್ತಿದ್ದರು, ವೃಂದಾವನದಲ್ಲಿ ರೂಪ ಮತ್ತು ಸನಾತನರು ಹೇಗಿದ್ದಾರೆ, ತ್ಯಾಗ ಕ್ರಮದಲ್ಲಿ ಅವರ ಚಟುವಟಿಕೆಗಳು, ಅವರು ಹೇಗೆ ಊಟ ಮಾಡುತ್ತಾರೆ, ಇವು ಪ್ರಶ್ನೆಗಳನ್ನು ಕೇಳಲಾಗುತ್ತಿತ್ತು. ಅಂದ್ರೆ ಯಾವಾಗ ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿ ಎಲ್ಲವನ್ನು ತ್ಯಜಿಸಿ ಅವರು ಭಗವಂತನ ಒಂದು ಶಿಷ್ಯರಾಗ್ತಾರೋ ಆವಾಗ ಅವರು ವೃಂದಾವನಕ್ಕೆ ಹೋಗ್ತಾರೆ. ಅವರಿಗೆ ಎಲ್ಲ ಆದೇಶಗಳನ್ನು ಭಗವಂತ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಯಾವ ರೀತಿಯಲ್ಲಿದ್ದಾರೆ, ಅವ್ರು ಊಟ ಮಾಡ್ತಾ ಇದ್ದಾರಾ ಇಲ್ವಾ, ಇನ್ನು ಮುಂದೆ ಬರುತ್ತೆ ಅವರು ಹೇಗೆ ಅವರು ತಮ್ಮ ಕಾಲವನ್ನ ಕಳೀತಾ ಇದ್ರು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಭಗವಂತನ ಸಹಚರರು ಸಹ ರೂಪ ಮತ್ತು ಸನಾತನರು ಪ್ರತಿದಿನ 24 ಗಂಟೆಗಳ ಕಾಲ ಭಕ್ತಿ ಸೇವೆಯಲ್ಲಿ ತೊಡಗಿರುವುದು ಹೇಗೆ ಎಂದು ಕೇಳುತ್ತಿದ್ದರು. ಆ ಸಮಯದಲ್ಲಿ ವೃಂದಾವನದಿಂದ ಹಿಂದಿರುಗಿದ ವ್ಯಕ್ತಿಯು ಶ್ರೀಲ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿಗಳನ್ನು ಸ್ತುತಿಸುವನು. ಅವ್ರಿಗೆ ಯಾವ ರೀತಿಯಲ್ಲಿ ವೃಂದಾವನದಲ್ಲಿ ಸೇವೆ ಮಾಡ್ತಾ ಇದ್ರು ಅನ್ನೋದನ್ನ ಆ ವ್ಯಕ್ತಿ ಹೇಳ್ತಾ ಇದ್ರಂತೆ. ಹೇಗೆ ಅಂತಂದ್ರೆ, ಸಹೋದರರಿಗೆ ವಾಸ್ತವವಾಗಿ ಯಾವುದೇ ಸ್ಥಿರ ನಿವಾಸವಿಲ್ಲ. ಅವರು ಮರಗಳ ಕೆಳಗೆ ವಾಸಿಸುತ್ತಾರೆ. ಒಂದು ರಾತ್ರಿ ಒಂದು ಮರದ ಕೆಳಗೆ ಮತ್ತು ಮರುದಿನ ಇನ್ನೊಂದು ಮರದ ಕೆಳಗೆ. ಈ ರೀತಿಯಾಗಿ ಅವರು ವ್ಯಾಮೋಹ ಅನ್ನೋದು ಪರಿಪೂರ್ಣವಾಗಿ ಪಡೆದಂಥವರು. ಸೊ ಯಾವುದರ ಬಗ್ಗೆಯೂ ಅವರಿಗೆ ಬೇಕಾಗಿಲ್ಲ. ಆ ರೀತಿಯಾಗಿ ಅವರು ಭಕ್ತಿಯ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಂಥವರು. ತಮ್ಮ ಒಂದು ಕಾರ್ಯವನ್ನ ಏನು ಭಗವಂತ ತಿಳಿಸಿದರೋ ಅದರ ಬಗ್ಗೆ ಅವರು ಪೂರ್ಣವಾಗಿ ಅವಲಂಬಿತವಾಗಿದ್ರು ಹೊರತು ಅವರು ಯಾವ ಒಂದು ಮರದ ಕೆಳಗಿದ್ರೆ ಅದನ್ನೇ ಅಟ್ಯಾಚ್ ಆಗೋಗ್ತೀವಿ ಅನ್ನೋ ರೀತಿಯಲ್ಲಿ ಅವರು ಒಂದು ಮರದ ಕೆಳಗೆ ಒಂದೇ ರಾತ್ರಿ ಇರ್ತಾ ಇದ್ದಿದ್ದು. ಹಾಗಾಗಿ ನೆಕ್ಸ್ಟ್ ರಾತ್ರಿ ಅನ್ನೋಷ್ಟರಲ್ಲಿ ಅವರು ಇನ್ನೊಂದು ಮರಕ್ಕೆ ಹೊರಟೋಗ್ತಾ ಇದ್ರು. ಆ ರೀತಿಯಾದಂತಹ ವ್ಯಾಮೋಹವನ್ನು ತಳೆದಂತಹವರು ಅವರು. ಹೀಗೆ ಅವರು ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಂಡಂಥವ್ರು. ಶ್ರೀಲ ರೂಪ ಮತ್ತು ಸನಾತನ ಗೋಸ್ವಾಮಿ ಬ್ರಾಹ್ಮಣರ ಮನೆಗಳಿಂದ ಸ್ವಲ್ಪ ಆಹಾರವನ್ನು ಬಿಡುತ್ತಾರೆ. ಎಲ್ಲ ರೀತಿಯ ಭೌತಿಕ ಸುಖಗಳನ್ನು ತ್ಯಜಿಸಿ ಅವರು ಸ್ವಲ್ಪ ಒಣಗಿದ ಬ್ರೆಡ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರೊಟ್ಟಿ ಇರಬಹುದು, ಮತ್ತು ಹುರಿದ ಕಡಲೆಯನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ಅವರಾಗವರೇ ಹೆಚ್ಚು ಆಹಾರಕ್ಕಾಗಿ ಇದಕ್ಕೆ ಪರಿತಪಿಸ್ತಾ ಇರಲಿಲ್ಲ. ಸೊ ಅಲ್ಪ ಸ್ವಲ್ಪ ಬೇಡ್ತಾ ಇದ್ರು, ತಿಂತಾ ಇದ್ರು ಅಷ್ಟೇ. ಅವರು ಯಾವುದೇ ರೀತಿಯಾಗಿ ಅವರು ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲ. ಅವರು ನೀರಿನ ಪಾತ್ರೆಗಳನ್ನು ಮಾತ್ರ ಹೊತ್ತೊಯ್ಯುತ್ತಾರೆ ಮತ್ತು ಹರಿದ ಹೊದಿಕೆಗಳನ್ನು ಧರಿಸುತ್ತಾರೆ. ಅವರು ಯಾವಾಗಲೂ ಕೃಷ್ಣನ ಪವಿತ್ರ ನಾಮಗಳನ್ನು ಜಪಿಸುತ್ತಾರೆ ಮತ್ತು ಅವನ ಲೀಲೆಗಳ ಬಗ್ಗೆ ಚರ್ಚಿಸುತ್ತಾರೆ. ಸಂತೋಷದಿಂದ ಅವರು ನೃತ್ಯ ಮಾಡುತ್ತಾರೆ. ನೋಡಿ, ನವಾಬ್ ಹುಸೇನನ ಆಸ್ಥಾನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದಂಥವರು, ದೋಣಿಗಟ್ಟಲೆ ಚಿನ್ನದ ನಾಣ್ಯಗಳು ಹೊಂದಂಥವ್ರು, ಆದ್ರೆ ಎಲ್ಲದರ ವ್ಯಾಮೋಹವನ್ನು ಅವರು ತ್ಯಜಿಸಿರುವಂಥವ್ರು ಈಗ. ಸೊ ಹಾಗಾಗಿ ಯಾವುದು ಭೌತಿಕವಾದಂತಹ ಯಾವುದೇ ವ್ಯಾಮೋಹವನ್ನು ಇಟ್ಟುಕೊಳ್ಳದೆ ಅವರು ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ದಿನಕ್ಕೆ ಸುಮಾರು 24 ಗಂಟೆಗಳ ಕಾಲ ಭಗವಂತನ ಸೇವೆಯಲ್ಲಿ ತೊಡಗುತ್ತಾರೆ. ಅವರು ಸಾಮಾನ್ಯವಾಗಿ 1.5 ಗಂಟೆ ಮಾತ್ರ ನಿದ್ರಿಸುತ್ತಾರೆ ಮತ್ತು ಕೆಲವು ದಿನಗಳಲ್ಲಿ ಅವರು ನಿರಂತರವಾಗಿ ಭಗವಂತನ ಪವಿತ್ರ ನಾಮವನ್ನು ಜಪಿಸಿದಾಗ ಅವರು ನಿದ್ರೆಯನ್ನು ಸಹ ಮಾಡುತ್ತಿಲ್ಲ. ಹೀಗೆ ಅವರು ತಮ್ಮ ಒಂದು ಭಕ್ತಿಯಲ್ಲಿ ಮುಂದುವರಿತಾ ಇರ್ತಾರೆ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ, ನಾಳೆ ಮತ್ತೆ ಮುಂದುವರ್ಸೋಣಂತೆ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತವೃಂದರಿಗೂ ಜೈ. ರಾಮಾಚಾರಿ ಹರಿದಾಸ್ ಠಾಕೂರರಿಗೂ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ವಂದನೆ. ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು.
ಹರೇ ಕೃಷ್ಣ, ಧನ್ಯವಾದಗಳು. ಈ ಒಂದು ಅವಕಾಶ ನಮಗೆ ಸಿಕ್ಕಿರೋದು ತುಂಬಾ ಪುಣ್ಯಕರವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ, ಅವರ ಒಂದು ಭಕ್ತಿಯ ಕಾರ್ಯಗಳ ಬಗ್ಗೆ ಓದುವಂತಹ ಒಂದು ಇದು ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನು ಈ ಒಂದು ಮೂಲಕ ನನ್ನ ಒಂದು ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಮುಂದುವರ್ಸೋಣಂತೆ. ಅಟೆಂಡೆನ್ಸ್ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಹರೇ